ಆರ್ಥಿಕ ಸಾಕ್ಷರತೆ ಕೇಂದ್ರ ಕುಡ್ಲಮಲ್ಲು ನಿಖಿಲ ಮಾತಾಡಿದಲ್ಲ ಬ್ಯಾಂಕ್ ಅಕೌಂಟ್ ಉಂಟು ಬ್ಯಾಂಕ್ ವ್ಯವಹಾರ ಮಂತೊಂದಿಲ್ಲ ಅಂತ ಆಲೋಚನೆ ಬಂದಿದೆ ಮನ್ಪರೆ ನಾವು ಬೆನ್ಪರೇಟು ಚೂರು ಭಾಗ ನಮ್ಮ ಉಳಿತಾಯ ಮಂತೊಂದು ಅಪ್ಪಣ ಮಾತ್ರ ನಮಕ್ ದೈತ ಮಂಡ ಭವಿಷ್ಯತ್ ನಮಕ್ ದಲ ತೊಂದರೆಯಲ್ಲಿ ಬಂದಾಗ ಆತನ ದಲ ಎಡ್ಡೆ ಕೆಲಸ ಮನ್ಕೊಡೋದಿತ್ತು ಐಕು ಕೂಡ ನಾವು ಉಳಿಕೆ ಮಂತನ ಕಾಸೆ ಪ್ರಯೋಜನ ಇದರಿಂದ 2 ಅಣ್ಣ ನಮ್ಮದೈತ ಕೇನೋಡ ಕಾಸು ಐದು ಸಲ ಅದು ಉಳಿತಾಯ ಮನ್ಕೊಡು ಅವ್ರ ರೈತ ಇಲ್ಲಡ ದೀಪ ಇಡ್ದು ಕಾಸು ಬ್ಯಾಂಕ್ ನಮ್ಗೆ ಉಳಿತಾಯ ಮಂತ್ರ ಇಟ್ಟೆ ಒಂಜಿ ಕಾಸು ಸೇಫ್ ಆದಿಪ್ಪುಂಡು ಬೊಕ್ಕ ರೈತ ಬಂಡ ಬಡ್ಡಿ ಕೂಡ ಬ್ಯಾಂಕ್ ಕೊಡ್ತೀವಿ ಐದು ಸಲ ಅದು ನಮ್ಮ ಆಯ್ನಾತ್ ಉಳಿತಾಯನ ಬ್ಯಾಂಕ್ ಮಂತ್ರ ಇಡ್ಡೆ ಐತೊಟ್ಟಿಗೆ ಐತ ಬ್ಯಾಂಕ್ ಇರ್ತದೆ ಜಸ್ಟ್ ಉಳಿತಾಯ ಮನ್ಪುನ ಅದನ್ನ ಕಾಸು ಪಿರೋದೈತ ಆತ ಮಾತ್ರ ಅದಕ್ಕೆ ಇದೆ ಬ್ಯಾಂಕ್ ಬೇರೆ ಸೌಲಭ್ಯಗಳು ಕೂಡ ಉಂಟು ವಿಮಾ ಸೌಲಭ್ಯ ಆದಿಪ್ಪು ಪಿಂಚಣಿ ಆದಿಪ್ಪು ಅಂಚಿತ ಸೌಲಭ್ಯಗಳು ಕೂಡ ನಮಕ್ ಬ್ಯಾಂಕ್ ತಿಕ್ಕೊಂದುಂಟು ಐಲ್ಲ ಸದ್ವಿನಿಯೋಗ ಅದನ್ನ ಐತದೈತ ಬಂಡ ಎಡ್ಡೆ ರೀತಿಯ ಬಳಕೆಯನ್ನು ನಮ್ಮ ಮಂತೊಂಡ ನಮ್ಮ ಜೀವನ ಮಟ್ಟದ ನನಾತ್ ಉನ್ನತ ಶ್ರೇಣಿಗೆ ಪತಾರೆ ಸಹಕಾರಿಯಾಗ ಐದು ಸಲ ದೈತ ಅನ್ಕೊಡ್ಬಂಡ ಆಯ್ನಾತ್ ಬ್ಯಾಂಕ್ ಉಳಿತಾಯ ಮನ್ಪನ ಅಭ್ಯಾಸನ ನಮ್ಮ ರೂಢಿ ಮಂತೊಂಡು ಕಿಸೆಟ್ ಕಾಸು ಇತ್ತು ಅದನ್ನ ನಮ್ಮ ಪರ್ಸಡ್ ಕಾಸು ಇತ್ತು ಚೂರು ಖರ್ಚು ಮನ್ಪಗ ಅಂದೆ ಐತ ಬದಲು ಚೂರು ಉಳಿತಾಯ ಮಂತ ಬಾರಿ ಇಡ್ಡೆ ಸರ್ಕಾರದ ವತಿಯಿಂದ ದೈತ ಬಂಡ ವಿಮಾ ಸೌಲಭ್ಯ ಉಂಟು ಕೆಲವು ಗೊತ್ತಿತ್ತು 16 ರೂಪಾಯಿ ಇನ್ಶೂರೆನ್ಸ್ ಕೇಂದರೆ 16 ರೂಪಾಯಿ ಇನ್ಶೂರೆನ್ಸ್ 18 ವರ್ಷದ ಮಿತ್ತದಕ್ಲಿ 7 ವರ್ಷದ ಉಲಾಯ್ದಕ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪನ್ಪೇರೆ ನೆಕ್ ಸೇರೊಂಡ ದೈತ ಲಾಭ ಕೇಂಡ ಆಕಸ್ಮಿಕ ದುರ್ಘಟನೆ ಹಿಡಿದಲ್ಲಾಂಡ ಆ ಇನ್ಶೂರೆನ್ಸ್ ಮಂತ್ ನಂಚಿತ ವ್ಯಕ್ತಿ ಸಾವನ್ನಪ್ಪೇರ ಡೆತ್ ಆಂಡ ಮತ್ಲಿಗೆ 2 ಲಕ್ಷ ರೂಪಾಯಿ ವಿಮಾ ಪರಿಹಾರ ತಿಕ್ಕು ನಂಚಿತ್ತವು ವಿಮೆಲು ಪುರ ದಾಯ ಮನ್ಪೊಡು ಕೇಂಡ ಭವಿಷ್ಯದಲ್ಲಿ ಅಂಚಿತ ತೊಂದರೆಯಲ್ಲಿ ಮಿನಿ ಆದುಕೊಂಡ ನಮಕ್ ದೈತ ಬಂಡ ವಿಮೆ ಒಂಚೂರು ರೀತಿದ ಸಹಕಾರಿ ಆದಿಕೊಂಡು ಐದು ಸಲ ದೈತ ಬಂಡ ದಯದೀದ ನಿಖಿಲ್ ದೈತ ಬಂಡ ಈ ವಿಮಾ ಸೌಲಭ್ಯನ ಸದ್ವಿನಿಯೋಗ ಮನ್ಪಲೆ 18 ವರ್ಷದ ಮಿತ್ತದಾಗ್ಲಿ 7 ವರ್ಷದ ಉಲಾಯ್ದಾಗ್ಲಿ ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ನಿಖಿಲ ಕೈತಲ್ದ ಪೋಸ್ಟ್ ಆಫೀಸ್ ಹತ್ರ ಬ್ಯಾಂಕ್ ಓಲ್ ನಿಖಿಲ SB ಅಕೌಂಟ್ ಉಂಟು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಉಂಟು ಅಲ್ಪ ನಿಖಿಲಿ ಈ ದೈತೆ ಸುರಕ್ಷಾ ಬಿಮಾ ಯೋಜನೆ ದೆತನೋಲಿ ಈ ಖಾತೆ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂದ್ರೆ ಒಂದು ಜೀವ ವಿಮೆ ನಮ್ಮ ವಾಹನ ಪುರ ಇನ್ಶೂರೆನ್ಸ್ ಪಂಪಾವತ್ತೆ ವೆಹಿಕಲ್ ಪುರ ಗಾಡಿ ಲೆಕ್ಕ ಅಂಚೆನೆ ನಮ್ಮ ಜೀವಾಗ ನಮ್ಮ ವಿಮೆ ಅಂತ ನಾವು ನೆಟ್ಟದೈತ ಬಂಡ ಅಪಘಾತ ಮಾತ್ರ ಆತ ಸಹಜ ಸಾವಾಂಡ ನಮಕ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ನೋಡಿ ಬೊಕ್ಕದೈತ ಅಂಚಿತ್ತ ಅಪಘಾತಲಾದ ನಮ್ಮ ಜೀವಗಾನಿ ಆದಿಪ್ಪುಜಿ ಅಂಗನ್ಯೂನ್ಯತೆಲ್ ಪ್ರದಾಲ ಆದುಕೊಂಡ ಅಂಚಿತ್ತ ಸಂದರ್ಭ ನಮಕ್ ವೈದ್ಯರನ್ನ ದೃಢೀಕರಣದ ಮಿತ್ತ ಇನ್ಶೂರೆನ್ಸ್ ಕ್ಲೈಮ್ ಅಂತಂದ್ರೆ ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅವಕಾಶ ಉಂಟು ಅಂಚ ದಯದಿದ್ ಈ ಯೋಜನೆಗಳ ಸೇರಲಿ ನೆಕ್ ಏರ್ ಸೇರೋಲಿಕ್ಕೆ 18 ವರ್ಷದ ಮಿತ್ತದಾಗ್ಲಿ 5 ವರ್ಷದ ಉಲಾಯ್ದಾಗ್ಲಿ ಸೇರೋನಲ್ಲಿ 5 ವರ್ಷದ ಉಲಾಯ್ದಾಗ್ಲಿ ಸೇರೋಂಡ 55 ವರ್ಷ ಮಟ್ಟ ಈ ಯೋಜನೆದ ಲಾಭ ಅಂದಿತ್ತಂದ್ರೆ ನೀವು ಅವಕಾಶ ಇಟ್ಕೊಂಡು ನಿಖಿಲ್ ದಯತೆ ಮಾಡ ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಂತಾರ ಪ್ರತಿ ವರ್ಷದ ಅಟ ರಿನ್ಯೂವಲ್ ಆಪಣ ರಡ್ಡೆತ್ತಲ್ಲ ಅಮೌಂಟ್ ತುಂಡ 342 ರೂಪಾಯಿ ಆಪಣ ರಡ್ಡಿ ಇನ್ಶೂರೆನ್ಸ್ ತೊಟ್ಟಿಗೆ ತುಂಡ ದಿನ ಕೊಂಜಿ ರೂಪಾಯಿ ಲೆಕ್ಕ ಬರ್ತಂಡ 352 ರೂಪಾಯಿ ಆಪಣ ಐದು ಕನಿಷ್ಠದ ರಟ್ಟ ನಮಗೆ ದೈತ ಬಂಡ ನಮ್ಮ ಜೀವಾಗ ಒಂದು 4 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ತಿಕ್ಕಿ ಲೆಕ್ಕ ಆಪಣ ಅವೇ ನಮ್ಮ ಖಾಸಗಿ ಇಡ್ಬೋದು ಇಂಚಿತ್ತ ಒಂದು ಇನ್ಶೂರೆನ್ಸ್ ಒಂದು 4 ಲಕ್ಷದ ಮನ್ಪುಗ ಬಂಡ ಕನಿಷ್ಠ ಒಂದು 3000 ಮಟ್ಟ ನಮ್ಮ ಪ್ರೀಮಿಯಂ ಕಟ್ಟರೆ ತಿಕ್ಕೊಂಡು ಐದು ಸಲ ಅದು ದಯದಿದ್ದು ಈ ವಿಮೆದ ಲಾಭ ಅಂದಿತ್ತಲ್ಲ ನಮ್ಮ ಕೇರೆಗಳ ಕ್ಲೈಮ್ ಆಪನ ಬರ್ಚಿ ಅಂಡ ಭದ್ರತೆ ದೃಷ್ಟಿಯಿಂದ ದೈತ ಬಂಡ ಇಪ್ಪಡಂದಾತೆ ನಮಕದಲ್ಲ ಅಂಚಿತ್ತ ಅವಗಡ ಲಾಪನಲ್ಲ ಬರ್ಚಿ ತೊಂದರೆಯಲ್ಲಿ ಬರ್ಪನಲ್ಲ ಬರ್ಚಿ ಸೇಫ್ಟಿ ನಮ್ಮದಾಯ್ತು ಏನು ಹಿಡ್ಬಂಡ ನಮ್ಮ ಹಿಡ್ದಾದ್ರೆ ಏನಾಗ ತೊಂದರೆ ಏನಕ್ಲಿ ಕಾಸು ತಿಕ್ಕಣದ ಇನ್ನೊಂದು ಈ ವಿಮೆ ಮಂತ್ರ ಬುಕ್ ಒಂದು ಖಾಸಗಿ ಕಂಪನಿದ ಪ್ರಾಯೋಜಕತ್ವದ ತಿಪ್ಪನ ಸರ್ಕಾರದ ಸಹಭಾಗಿತ್ವ ಡಿಪ್ಪನ ಅಂಚದು ದಯದಿದ್ದು ಈ ವಿಮಾ ಸೌಲಭ್ಯದ ಲಾಭ ನಿಕ್ಲು ದೆತನೋದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬೊಕ್ಕ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ನಮ್ಮದೈತೆ ಪಂಡ ನಮ್ಮ ಬೆನ್ಪುನಂಜಿ ಒಂದು 5 ವರ್ಷ ಮುಟ್ಟ 5 ಬೊಕ್ಕ 10 ವರ್ಷದ ಬೊಕ್ಕ ನಮ್ಮ ದಾಯಿತ ದುಡಿಮೆ ಅಂತ ಆ ಕಾಸನ್ನು ಅಂತ ಎತ್ತಿದ್ದು ಐಟ ವೃದ್ಧಾಪ್ಯಡ ನಮ್ಮ ನೆಟ್ಟೆ ಪೊಡು ಏರ್ನಲ್ಲಿ ಅಂಗಡಿ ಪರಲ್ಲಿ ಅನ್ಪರತ್ತೆ ಅಂಚಿತ ಮಾಡ್ಕೊಡೋದಿತ್ತು ನಮಗೆ ಕೆಲವಕ್ಕೆ ಅವಕಾಶ ಉಂಟು ನಾವು ಉಳಿತಾಯ ಬೆನ್ನಗನೆ ಐಕೆ ಸರ್ಕಾರ ಕೂಡ ಪ್ರೋತ್ಸಾಹ ಕೊರ್ಪುಂಡು ನಮ್ಮ ದಾಯಿತ ನಮ್ಮ ವೃದ್ಧಾಪ್ಯಗೊಂದು ಕಾಸು ಎತ್ತಿಪ್ಪನ ಐಕೆ ಸರ್ಕಾರ ಕೂಡ ಪ್ರೋತ್ಸಾಹ ಕೊರ್ರೆಸಲಾದ ಆ ಒಂದು ಯೋಜನೆ ಜಾರಿಗೆ ಬಂದತ್ತಂದ್ರೆ ಅಟಲ್ ಪಿಂಚಣಿ ಯೋಜನೆ ಎಂದು ನೆಟ್ಟೆ ದೈತ ಪಂಡ 18 ವರ್ಷದ ಮಿತ್ತದಾಗ್ಲು 40 ವರ್ಷದ ಉಲಾಯ್ದಾಗ್ಲಿ ಈ ಯೋಜನೆಗೆ ಸೇರೋನು ಸೇರೊಂದು ದಾಯ್ತ ಪಂಡ 10 ವರ್ಷದ ಬೊಕ್ಕ ಎಂಕಿ ಏತ್ ಪಿಂಚಣಿ ಬೋರ್ಡ್ ಯಾನೆ ಆಯ್ಕೆ ಮಂತ ನಾವು 1000 ಬೋರ್ಡ 2 3 4 5 ಈತ ಏತ್ ಪಿಂಚಣಿ ಇಂಕ ಬರೋಡೊಂದು ಆಯ್ಕೆ ಮಂತ ನಾವು ಯಾನ ಆಯ್ಕೆ ಮಂತನ್ನ ಪಿಂಚಣಿಗೆ ಪ್ರಕಾರವಾದ ಬೊಕ್ಕ ಎನ್ನ ವಯಸ್ಸು ಎನ್ನ ಏಜ್ಗೆ ಅನುಸಾರವಾದ ಯಾನ್ ಪ್ರೀಮಿಯಂಲ ಕಟ್ಟರೆ ಪುಂಡ ಉದಾಹರಣೆಗೆ ಎಂಕಿತ್ತ 18 ವರ್ಷ 10 ವರ್ಷದೊಕ್ಕ 1000 ಬರೋಡೊಂದಿತ್ರ ಪ್ರತಿ ತಿಂಗಳು 42 ರೂಪಾಯಿ ಅಟಲ್ ಪಿಂಚಣಿ ಖಾತೆಗೆ ಕಾಸು ಪಾಡೊಂದು ಪೋಡ ಹಾಕೊಂಡು 10 ವರ್ಷದೊಕ್ಕ 1000 ಬರ ಸ್ಟಾರ್ಟ್ ಆಕೊಂಡು ಅವ ಇಂಜಿ 5000 ಬೋರ್ಡ್ ಮಂತನ ಪ್ರತಿ ತಿಂಗಳು 210 ರೂಪಾಯಿ ಕಟ್ಟೋಡ ಹಾಕೊಂಡು ಇಂಕ 18 ವರ್ಷ ಆದಿತ್ತು ನಾವು
ನನ್ನ ಈ ಯೋಜನೆಗೆ ಸೇರಿನಂಚಿತ್ ನಾ ಕೊನೆಯ ಅವಕಾಶ ಇಂಕ 4 ವರ್ಷ ಇತ್ತೆ ಆನಿ ಯೋಜನೆಗೆ ಸೇರೊಂದು ಅಜಿಪೋರ್ಷದಕ್ಕೆ 1,000 ಬರೊಂದಿತ್ತಿನ 210 ರೂಪಾಯಿ ಕಟ್ ಹಾಕೊಂಡು ಅವೇ 5,000 ಬೋಡೊಂದಿತ್ತಿನ 1,450 ರೂಪಾಯಿ ಮಟ್ಟ ಕಟ್ ಹಾಕೊಂಡು ದಯ ಪಂಡ ಕಟ್ಟು ನಂಚಿತ್ತ ಅವಧಿ ಕಮ್ಮಿ ಉಂಟು ಪಂಡ ಯಾನ್ 4 ವರ್ಷಕ್ಕೆ ಸೇರ್ಲ ಅಜಿಪೋರ್ಷದಕ್ಕೆ ಪಿಂಚಣಿ ಬರೊಂದಿತ್ತಿನ 20 ವರ್ಷ ಅಡಿ ಆನೆ ಅಮೌಂಟ್ನು ಈಗ ಇದೈತೆ ಭರ್ತಿ ಮನ್ಪರೆ ಐತ ಬದಲು ನಿಕ್ಲ ಆಯ್ನಾತ ಬೇಗ ನಿಕ್ಲ ಇಲ್ಲಡೆ ಏರ್ ಸೇರೋಣ್ರೆ ಅವಕಾಶ ಉಂಡು 4 ವರ್ಷದ ಉಲಾಯ್ದಕ್ಲೆ ಬೆನ್ಪು ನಕ್ಲಿಲ್ಲ ಸೇರೋಣ್ರೆ ಅಂಡ ಅಕ್ಲೆಗೆ ಪಿಂಚಣಿದ ಲಾಭನ ನೆಂದೆ ತೊಂದು ಲೆಕ್ಕ ಹೋಗಿ APL BPL ವ್ಯತ್ಯಾಸ ಇಜ್ಜಿ ಬ್ಯಾಂಕ್ ಅತನ ಪೋಸ್ಟ್ ಆಫೀಸ್ ಓಲ್ಲ ಎಂಕ್ಲೆಗೆ ಅಟಲ್ ಪಿಂಚಣಿ ಖಾತೆ ನಿಕ್ಲ ಓಲೆ SB ಅಕೌಂಟ್ ಉಂಡು ಅಲ್ಪ ಬೋರ್ಡ್ ಪಂಡರ್ನ ಫಾರ್ಮ್ ಫಿಲ್ ಮಂತ್ ಕೊರಿಯರ್ನ ನಿಕ್ಲ ವಯಸ್ಸಿಗೆ ಅನುಗುಣವಾದ ಬೊಕ್ಕ ನಿಕ್ಲ ಆಯ್ಕೆ ಮಂತನ ಪಿಂಚಣಿಗೆ ಅನುಗುಣವಾದ ಏತ್ ಪ್ರೀಮಿಯಂ ಕಟ್ಟೊಡೊಂದು ಬ್ಯಾಂಕ್ ಡೆ ಪನ್ಪೇರು ಪೋಸ್ಟ್ ಆಫೀಸ್ ಡೆ ಪನ್ಪೇರು ನೆಕ್ಕಲ ಅಂಚನೆ ಕಟ್ರೆ ಪ್ರತಿ ತಿಂಗಳು ನಿಕ್ಲ ಪೋವಡೊಂದು ಇಜ್ಜಿ ನಿಕಲ ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಂತಾರ ಪ್ರತಿ ಸಲ ರಿನ್ಯೂವಲ್ ಆವಂದು ಇಪ್ಪುಂಡು ಬೊಕ್ಕ ಓಲಾಂಡ ಆಕಸ್ಮಿಕವಾದ ಅಜಿಪೋರ್ಷದ ಉಲಾಯಿ ಆ ಮಂತನಂಚಿನ ವ್ಯಕ್ತಿ ತೀರ್ಪೋಯರು ಆ ಪಿಂಚಣಿದ ಅವಧಿದೆ ಅಪಗದಾಯ್ತ ಪಂಡ ನಾಮಿನಿಯರ್ ಇಪ್ಪಿರ್ತದೆ ಖಾತೆಗೆ ನಾಮಿನೇಷನ್ ಮಂತ್ ಇಪ್ಪಿರತ್ತೆ ಅಕಲು ಈ ಅಮೌಂಟ್ ಅನ್ನು ತೆತ್ತೊನೊಲಿ ಅದನ್ನ ಅಕಲು ಪಿಂಚಣಿನ ಕಟ್ಟದೆ ಅಜಿಪೋರ್ಷದ ಪಿಂಚಣಿ ತೆತ್ತೊನಂಚಿನ ಅವಕಾಶ ಈ ಯೋಜನೆ ಉಂಟು ಅಟಲ್ ಪಿಂಚಣಿ ಯೋಜನೆ ನೆಕ್ ಹೋಗಿ APL BPL ವ್ಯತ್ಯಾಸ ಅದನ್ನ ಆದಾಯ ತೆರಿಗೆ ಪಾವತಿದಾರ ಅಂಚಿತ್ನ ಬರದಾಲ ವ್ಯತ್ಯಾಸ ಲಿಪ್ಪುಜ ನನಂಜಿ ಇಪ್ಪನದೈತ ಬಂಡ ಶ್ರಮಯೋಗಿ ಮಾನ್ಧನ್ ಇಪ್ಪನ ಯೋಜನೆ ಉಂಟು ನೆಟ್ಲದೈತ ಬಂಡ ಅಜಿಪೋರ್ಷದ ಬೊಕ್ಕ 3,000 ಪಿಂಚಣಿ ಯೋಜನೆ ಬರ್ತು ನಾವು ಈ ಯೋಜನೆಗೆ ಸೇರೋದು ಇತ್ತನ ಏರೆಗೆ ಅವಕಾಶ ಪಂಡ ಏರ್ ಸೇರೋನಲ್ಲಿ ಪಂಡ 18 ವರ್ಷದ ಮಿತ್ತದಾಗ್ಲಿ 4 ವರ್ಷದ ಉಲಾಯಿದಾಗ್ಲಿ ಬೊಕ್ಕದೈತ ಬಂಡ ಆಕಲಿ ಸರ್ಕಾರಿ ಆದಿಪ್ಪು ಖಾಸಗಿ ಆದಿಪ್ಪು 15,000 ಹೆಚ್ಚ ಸಂಬಳ ಪಡೆಯೊಂದಿಪ್ಪರವಲ್ಲಿ ಬೊಕ್ಕೊಂಜಿದೈತ ಬಂಡ ಅಕಲ್ ಆದಾಯ ತೆರಿಗೆ ಪಾವತಿದಾರರ ಆದಿಪ್ಪರವಲ್ಲಿ ಆತನ ಒಬ್ಬೆ ಎಲ್ಲೇ ಕೆಲಸ ಖಾಸಗಿ ಕೆಲಸ ಇತ್ತದಲ್ಲ ಅಲ್ಪ ಪ್ರಾವಿಡೆಂಟ್ ಫಂಡ್ PF ಫೆಸಿಲಿಟಿ ಇತ್ತನ ಅಕಲ ಈ ಯೋಜನೆಗೆ ಸೇರಿದ್ರೆ ಅವಕಾಶ ಇಪ್ಪುಜಿ ಅವತ್ತಂದೆ ಕೃಷಿ ಕೂಲಿ ಕಾರ್ಮಿಕರಾದಿಪ್ಪು ಆತನ ನಮ್ಮ ಬೀದಿ ಬದಿ ವ್ಯಾಪಾರಿ ನಕ್ಲಾದಿಪ್ಪು ಆತನ ಗೃಹಿಣಿಯರಾದಿಪ್ಪು ಅಕಲು ಪೂರ ಈ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಸೇರೊಂದು ತಮ್ಮ ಅಕಲ್ನ ವೃದ್ಧಾಪ್ಯಕ್ಕೆ 3,000 ಪಿಂಚಣಿ ಬರ್ಪಿಲಕ್ಕೆ ಮಂತೋನರು ನೆತ್ತ ಮಾತ್ರ ನೋಂದಾವಣಿ ಓಲ್ಪಂಡ ನಿಖಲ್ನ ಕೈತಳ್ಳಿಪ್ಪನ CSC ಡಿಜಿಟಲ್ ಸೇವಾ ಕೇಂದ್ರ ಅದನ್ನ ಸೈಬರ್ ಅಂತ ಪನ್ಪತ್ತೆ ಅಲ್ಪ ಬೋದು ನಮ್ಮ ನೋಂದಾವಣಿ ಮನ್ ಕೊಡಾಪನು ಶ್ರಮಯೋಗಿ ಮಾನ್ಧನ್ ಸೇರೋಡಾಂಡ ಐಕ ನಿಖಲ ಆಧಾರ್ ಫೋಟೋ ఒక ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನು ಕೊಡ್ತು ఒక ನಾಮಿನಿಯರ್ ಸೂಚನೆ ಮಂತದ ಮೂಲಪೋದು ಪ್ರಾರಂಭಿಕ ಕಂತು ಪಂಡ ನೆಟ್ಲಂಚನೆ 18 ವರ್ಷದಕ್ಲೆಗಣ 42 ರೂಪಾಯಿ ಇಟ್ಕೊಂಡು 4 ವರ್ಷದಕ್ಲೆಗಣ 200 ರೂಪಾಯಿ ಇಟ್ಕೊಂಡು ಆತ ಪಾವತಿ ಮಂತದ ಬೊಕ್ಕ ದೈತ ಪಂಡ ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಂತು ಅಂತಾರ ಶ್ರಮಯೋಗಿ ಮಾನ್ಧನ್ಗೆ ಅಕೌಂಟ್ ಕಾಸ್ಪೋ ಹೊಂದಿಕೊಂಡು ಅಜಿಪೋರ್ಷದೊಕ್ಕ 3,000 ಪಿಂಚಣಿ ಬರ್ಬೋದು ಮೂಲದ ಆಯ್ತು ನಮ್ಮ ಅಮೌಂಟ್ ಪಾಡೋಣ ಆಯ್ತು 42 ರೂಪಾಯಿ ಪಾಡಿಯಣ್ಣ 18 ವರ್ಷದ ಅದನ್ನ 4 ವರ್ಷದ 200 ರೂಪಾಯಿ ಪಾಡುವೆನ ಅದೇ ಅಮೌಂಟ್ ಸರ್ಕಾರ ಕೂಡ ನಮ್ಮ ಖಾತೆಗೆ ಪಾಡೋದಿಪ್ಪುನು ಐದಾದ್ರೆ ನಮಗೆ ಅಜಿಪೋರ್ಷದೊಕ್ಕ ಪಿಂಚಣಿ ಬರ್ಪು ನಾವು ಅಂಚಾದ ದಯದಿದ್ದು ಈ ಯೋಜನೆದ ಲಾಭ ಅಂತ ತೊಂದರೆ ಶ್ರಮಯೋಗಿ ಮಾನ್ಧನ್ ಅಂತ 3,000 ಪಿಂಚಣಿ ಬರ್ಪು ನಾವು ಅಂದು ಈತ ಪಿಂಚಣಿ ಬೊಕ್ಕ ವಿಮಾ ಸೌಲಭ್ಯದ ಅವತ್ತಂದೆ ನಿಕ್ಲಿಗೆ ಸಾಲ ಸೌಲಭ್ಯದ ಮಾಹಿತಿ ಉಂಟು ಉದಾಹರಣೆಗೆ ಬೀದಿ ಬದಿ ವ್ಯಾಪಾರ ನಕ್ಲಿಗೆ PM ಸ್ವಾನಿಧಿಯಿಂದ 10,000 ಲೋನ್ ಅಮೌಂಟ್ ಉಂಟು ಏರಾಣ ನಿಕ್ಲ ಪರಿಚಯ ದಿಕ್ಕಲ ಇತ್ತ ಮಾಹಿತಿ ಕೊಡೋದಿತ್ತಲ್ಲ ಕೊಂಚ ನಿಕ್ಲ ಟೌನ್ ಪಂಚಾಯತ್ ಅಲ್ಪ ಬೋದು ಮಾಹಿತಿ ಇತ್ತನಲ್ಲಿ ಅದ್ರ ಲೋನ್ ವ್ಯವಸ್ಥೆ ಮಂತ್ ಕೊಡ್ಬೇಕು ಅವತ್ತನ ಎಂಕ್ಲ ಬತ್ತನ ಅದನ್ನ ಸಂಬಂಧಪಟ್ಟ ನಿಕ್ಲ ಬ್ಯಾಂಕ್ ಬ್ರಾಂಚ್ ಕೇಂಡರ್ನ ನಿಕ್ಲ PM ಸ್ವಾನಿಧಿ ತಂಡ 10,000 ಮಟ್ಟ ಬೀದಿ ಬದಿ ವ್ಯಾಪಾರ ಅಕ್ಲಿಗೆ ತಿಕ್ಕೊಂಡು ಹಂಚಿದ್ ನಾವು ಐಟ್ಲಂಚನೆ 7% ಬಡ್ಡಿ ವಿನಾಯಿತಿ ಇಪ್ಪುಡು ಬೊಕ್ಕ ನಿಕಲ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಂತನ ವರ್ಷಕ್ಕೆ 1,200 ರೂಪಾಯಿ ಮಟ್ಟ ಕ್ಯಾಶ್ ಬ್ಯಾಕ್ ಫೆಸಿಲಿಟಿ ಲೆಪ್ಪುಂಡು ಅಂಚಾದ ಈ ಯೋಜನೆದ ಲಾಭನ ನಿಕ್ಲ ದೆತನೊಲಿ ಅವತ್ತಂದ ಸ್ವಂತ ಉದ್ಯಮ ಅನ್ಪುಣಿಂತ ಮುದ್ರಾ PMEGP ಅಂಚಿತ್ನ ಸರ್ಕಾರದ ಸ್ಪಾನ್ಸರ್ಶಿಪ್ ಸಾಲ ಸೌಲಭ್ಯ ಉಂಟು ನೆತ್ತಲ ಲಾಭ ನಿಕ್ಲ ದೆತನೊಲಿ ಈತ ಅವಕಾಶ ಇಪ್ಪು ನಾವು ಅವತ್ತಂದೆ ನಿಕ್ಲೆ ದಾಲ ಸ್ವಂತ ಉದ್ಯಮಿಗೆ ದಾಲ ತರಬೇತಿ ಬೋರ್ಡ್ ಒಂದಿತ್ತದ ಎಂಕ್ಲ ಬ್ಯಾಂಕ್ ದಾತಿರ್ದು ಫ್ರೀ ಟ್ರೈನಿಂಗ್ ಇಪ್ಪುಂಡು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಆದಿಪ್ಪು ಟೈಲರಿಂಗ್ ಆದಿಪ್ಪು ಬ್ಯೂಟಿ ಪಾರ್ಲರ್ ಆದಿ ಪಂಚಿತ್ತದಲ್ಲ ತರಬೇತಿ ಬೋರ್ಡ್ ಒಂದಿತ್ತು ಎಂಕ್ಲ ಕಾಂಟ್ಯಾಕ್ಟ್ ಅಣ್ಣ ಫ್ರೀ ಆದ ಐತ ಬಗ್ಗೆ ಟ್ರೈನಿಂಗ್ ಕೊಟ್ಟಿನ ವ್ಯವಸ್ಥೆಯನ್ನು ಮನ್ಕೋ ಐತ ಬಗ್ಗೆ ಇದೈತಲ್ಲ ಬೋರ್ಡ್ ಇತ್ತರ ಎಂಕ್ಲ ರೂಟ್ ಸೆಟ್ ಸಂಸ್ಥೆ ಉಂಟು ಅಲ್ಪ ಲೆಕ್ಕೊಂಡು ಅವತ್ತಿನ ಎಂಕ್ಲ ಒಟ್ಟಿಗೆ ಬೇತೆ ಸಂಘ ಸಂಸ್ಥೆ ಸಹಕಾರಲ್ಲ ಎಂಕ್ಲದೈತೆ ಟ್ರೈನಿಂಗ್ ಅದನ್ನ ತರಬೇತಿನ ಕೊಟ್ಟಿನ ವ್ಯವಸ್ಥೆ ಅನ್ಪ ಎಂಕ್ಲದ ಬಗ್ಗೆ ಮಾಹಿತಿನ ತೆತ್ತನುಂಟು ಎಂಕಲ್ನ ಕಚೇರಿ ಮೂಲೆ ಹಂಪನಕಟ್ಟೆ ಬ್ರಾಂಚ್ ಇಪ್ಪುಂಡು ಕೆನರಾ ಬ್ಯಾಂಕ್ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರ ಅದನ್ನ ಡಿಜಿಟಲ್ ಪೇಮೆಂಟ್ ಮೊಬೈಲ್ ಬ್ಯಾಂಕಿಂಗ್ ಬಗ್ಗೆ ಇದೆಲ್ಲ ತೆರೆಯೋದಿತ್ತಲ್ಲ ನಿಖಲ ಮಾಹಿತಿನ ಪಡೆಯೋಲಿ ಈತ ಸಂಕ್ಷಿಪ್ತವಾದ ಮಾಹಿತಿನ ಕೊಡ್ತೆ ಅದರ ಸಂಶಯ ಇತ್ತನ ಕೇಳೋಲಿ ನಿಖಲ ಸಮಾರಂಭದ ವಿಸಿಟ್ ಇಲ್ಲ
ಡಾಕ್ಯುಮೆಂಟ್ಸ್ ಅದಕ್ಕೆ ಒಂದು ಆ್ಯನ್ಯುವಲಿ ಒಂದು ವರ್ಷಕ್ಕಾಗುವ ಒಂದು ಪ್ರೂಫ್ ಬರ್ತದೆ, ಮತ್ತೆ ಏನು ಪಾಸ್ಬುಕ್ ಅಲ್ಲಿ ಎಂಟ್ರಿ ಆಗಿರ್ತದೆ ಅದೇ ತಗೊಳ್ಬೋದು. ಮತ್ತೆ ನೀವು ಬ್ಯಾಂಕಿಗೆ ಹೋಗಿ ಎನ್ಕ್ವೈರಿ ಮಾಡ್ಬೋದು, ಸ್ಟೇಟ್ಮೆಂಟ್ ತೆಗಿಬೋದು ಮತ್ತೆ ಆ್ಯಪ್ ಉಂಟು ಅದಕ್ಕೆ. ಅದಕ್ಕೆ ಆ್ಯಪ್ ಅಟ್ಟಲ್ಲ ಈಗ NPSC ಕಾರ್ಡ್ದ ಡೀಟೇಲ್ಸ್ ಗೆ ಅಂಚಿತ್ತ ಬರಮಾನ್ಪೇರು ದಯದಿದ್ದು ಅಂಚಿತ್ತ ಸಂದರ್ಭದ ಫೋನ್ ಮಾಹಿತಿ ಕೊರ್ರೆ ಬೋಡ್ಚಿದೆ ಆಯ್ತಾ. ಅಣ್ಣ ಸಂಶಯ ಗೊಂದಲಿತ್ತಂದ ನೇರವಾದ ನಿಖಲ ಹೋಗು ಶಾಖೆ ಬ್ಯಾಂಕ್ ಶಾಖೆ ಅಲ್ಪನೆ ಬೋದು ಕೇಂದ್ರ ನಾಡು ಫೋನ್ ದಯದಿದ್ದು ಮಾಹಿತಿ ಕೊರ್ರೆ ಬೋಡ್ಚಿ ಅವಕಾಶಕ್ಕಾದ ಧನ್ಯವಾದ. ಸಮಾಲೋಚಕರು ಕೆನರಾ ಬ್ಯಾಂಕ್ ಲತೀಶ್ ಅವರು ನಮಗೆ ಮಾಹಿತಿ ನೀಡಿದ್ದಾರೆ. ಅವರಿಗೆ ನಮ್ಮ ಬೆಂಬಲ ಧನ್ಯವಾದಗಳನ್ನು. ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಅದೇ ರೀತಿ ಅಂಗನವಾಡಿ ಕೇಂದ್ರ ಕೊಲ್ಯ ಮತ್ತು ಶ್ರೀಶಕ್ತಿ ಸಂಘ ಮತ್ತು ಬಾಲ ವಿಕಾಸ ಸಮಿತಿ ವತಿಯಿಂದ ನಡೆಯುವಂತಹ ನಮ್ಮ ಅಂಗನವಾಡಿ ಏನು ನಾವು ಆಗಿದೆ ಅದರ ಸಹಾಯ ಮಾಡಿದಂಥ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಸೀಮಂತ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿಗಳಿಗೂ ಕೂಡ ಈ ದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ಶ್ರೀಶಕ್ತಿ ಸಂಘದ ಸದಸ್ಯರು ಹಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತುಳಸಿ, ಶಾರದಾ ಮತ್ತೆ ಪ್ರೇಮಲ. ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ವಸಿಷ್ಠವಾಮದೇವಾದಿವಂದಿತಂ ವಸಿಷ್ಠವಾಮದೇವಾದಿವಂದಿತಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗಣನುತಂ ಮಹಾದೇವಸುತಂ ಗುರುಗಣನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾದೇವಸುತಂ ಮಹಾದೇವಸುತಂ ಗುರುಗಣನುತಂ ಮಹಾದೇವಸುತಂ ಗುರುಗಣನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿ ಪ್ರಿಯಂ ಮಹಾಕಾವ್ಯನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ವಸಿಷ್ಠವಾಮದೇವಾದಿವಂದಿತಂ ವಸಿಷ್ಠವಾಮದೇವಾದಿವಂದಿತಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ. ಉತ್ತಮ ಚಾಲನೆ ನೀಡಿದಂತ ಶ್ರೀಶಕ್ತಿ ಸಂಘದ ಸದಸ್ಯರಿಗೆ ನಾನು ಸ್ವಾಗತಿಸಲಿದ್ದಾರೆ. ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರ ಮೇಲ್ವಿಚಾರಿಕೆಯಾದಂತ ಶ್ರೀಮತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಶ್ವವಿದ್ಯಾಲಯಗಳು ಮತ್ತು ನಮ್ಮ ಬಾಲವಿಕಾಸ ಸಮಿತಿಯಿಂದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಒಂದು ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶ್ರೀಯುತ ಗೋಪಾಲ್ ಕೃಷ್ಣ ಸೋಮೇಶ್ವರ ಇವರು ವಹಿಸಿಕೊಂಡಿರುತ್ತಾರೆ. ಇವರು ಸೋಮೇಶ್ವರ ಪುರಸಭೆ ಕೌನ್ಸಿಲರ್ ಹಾಗೂ ನಮ್ಮ ಬಾಲವಿಕಾಸ ಸಮಿತಿಯ ಸದಸ್ಯರಾಗಿರುತ್ತಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಕೇಳಿಕೊಳ್ತಾ ಇದ್ದೇನೆ.
ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀಯುತ ಕನ್ಯಪ್ಪ ಪೂಜಾರಿ, ಗೌರವಾಧ್ಯಕ್ಷರು, ಶ್ರೀರಾಮ ಭಜನಾ ಮಂಡಳಿ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಕೊಟ್ಟು ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಜಾತ, ಕೌನ್ಸಿಲರ್, ಸೋಮೇಶ್ವರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶೇಖರ್ ಕನೀರ್ ತೋಟ, ಇವರ ಬಗ್ಗೆ ತುಂಬ ಅಂದರೆ ಯಾಕಂತೇಳಿ ನಮ್ಮ ಅಂಗನವಾಡಿ ಕೇಂದ್ರ ಇವತ್ತು ಈ ಒಂದು ಮಟ್ಟಕ್ಕೆ ಆಗಲಿಕ್ಕೆ ಕಾರಣಕರ್ತರು ಅಂತ ಹೇಳಲಿಕ್ಕೆ ನಾನು ತುಂಬ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತು ನಮ್ಮ ಗೋಪಾಲಕೃಷ್ಣ ಸೋಮೇಶ್ವರ ಇವರಿಬ್ಬರು, ನಾನು ಈ ವಲಯಕ್ಕೆ ಫಸ್ಟ್ ಬಂದಾಗ ಕಂಡದ್ದು ಇವರಿಬ್ಬರನ್ನ ಕಮಿಟಿ ಮೀಟಿಂಗ್ ಮಾಡುವಾಗ. ಯಾಕಂತೇಳಿದರೆ ಅರ್ಧದಲ್ಲಿತ್ತು ಕೆಲಸ. ಆವಾಗ ತುಂಬ ಮುತುವರ್ಜಿಯಿಂದ ತುಂಬ ಉತ್ಸಾಹದಿಂದ ಇದಕ್ಕೆ ಬಹಳ ಒಂದು ಉತ್ಸಾಹದಿಂದ ಕೆಲಸ ಮಾಡಿರುತ್ತಾರೆ ನಮ್ಮ ಶೇಖರ್ ಕನೀರ್ ತೋಟ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಭಾನುಮತಿ, ನಿವೃತ್ತ ಹಿರಿಯ ಆರೋಗ್ಯ ಸಹಾಯಕರು, ಇವತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪದ್ಮನಾಭ ಬೆಲ್ಲವ ಸಂಘದ ಅಧ್ಯಕ್ಷರು, ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಸ್ವಾಗತ ಬಯಸ್ತೇನೆ. ಶ್ರೀಯುತ ತಾರನಾಥ್ ಗಟ್ಟಿ, ಅಧ್ಯಕ್ಷರು, ಶ್ರೀರಾಮ ಭಜನಾ ಮಂದಿರ, ಇವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಂತಹ ನಮ್ಮ ಮೊದಲೇ ಈ ಭಾಗದ ಮೇಲ್ವಿಚಾರಕರಾಗಿದ್ರು ಶ್ರೀಮತಿ ಕಲ್ಪನಾ ಮೇಡಮ್, ಇವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಅತಿಥಿ. ಅದರಲ್ಲಿ ಜಾಗ ಕೂತ್ಕೊಳಿಸಿದ್ದೇವೆ, ಬೇಜಾರು ಪಡಬೇಡಿ. ಯಾಕಂತ ಹೇಳಿದ್ರೆ ನಾವು ಸಹೋದ್ಯೋಗಿ ಮಿತ್ರರು, ಒಂದೇ ಒಟ್ಟಿಗೆ ಇರ್ತೇವೆ. ಹಾಗಾಗಿ ಅವರಲ್ಲಿ ಕೂತ್ಕೊಳಿಸಿದಕ್ಕೆ ಬೇಸರ ಇರ್ಲಿಕ್ಕೆ ಇಲ್ಲ ಅಂತ ಕಾಣುತ್ತೆ. ಆದ್ರೆ ಅವರಿಗೆ ಅವರು ಪ್ರೀತಿ ಇಟ್ಟು ನನ್ನ ಮೊದಲಿನ ಸರ್ಕಲ್, ಅದೇ ರೀತಿ ಕಟ್ಟಡಕ್ಕೆ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಆ ಕಟ್ಟಡದ ಇಲಾಖೆಯ ಅನುದಾನವನ್ನು ಒದಗಿಸುವಲ್ಲಿ ನಮ್ಮ CDP ಅವರು, ನಮ್ಮ DD ಅವರ ಹತ್ರ ಮಾತಾಡಿ ತುಂಬಾನೇ ಶ್ರಮ ಪಟ್ಟಿರ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತನ್ನ ಕಾರ್ಯಕ್ರಮದ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಬಂದಂತ ನಮ್ಮ ಉಳ್ಳಾಲ ವಲಯದ ಕಾರ್ಯಕರ್ತೆಯರು, ಸಹಾಯಕಿಯರು, ನಮ್ಮ ಶ್ರೀಶಕ್ತಿ ಗುಂಪು ಇದೆ. ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುವಂತ ಶ್ರೀಶಕ್ತಿ ಗುಂಪು ಅಂತ ನೀವು ಬಂದು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಮೇಡಮ್, ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ನಮ್ಮ ಒಂದು ಇದರಿಂದ, ನಾವು ಅದಕ್ಕೆ ಮುಂದೆ ಬರ್ತೇವೆ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ನೀವು ಧೈರ್ಯ ಕೊಟ್ಟು ನಮ್ಮ ಕಾರ್ಯಕರ್ತೆಗೆ ಉತ್ಸಾಹ ತುಂಬಿಸಿದ್ದೀರಿ. ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನೀವು ಕೂಡ ಇವತ್ತು ಬಂದಿದ್ದೀರಿ. ಏನೋ ಈಗ ನಮ್ಮ ಅಂಗನವಾಡಿಗಳು ಕಾರ್ಯನಿರ್ವಹಿಸ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಈ ಒಂದು ಕೊರೋನಾದಿಂದ ಈಗ ಸದ್ಯದಲ್ಲಿ ಬಂದಿದ್ದೀರಿ. ಅದೇ ರೀತಿ ನಮ್ಮ ಪೋಷಣ ಅಭಿಯಾನ ಯೋಜನೆ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿ ತಿಂಗಳ ಮೊದಲನೇ ಶುಕ್ರವಾರ ಮತ್ತೆ ಮೂರನೇ ಶುಕ್ರವಾರ ಇರ್ಬೋದು, ಅನ್ನಪ್ರಾಶನ ಇರ್ಬೋದು, ಸುಪೋಷಣ ದಿನ ಇರ್ಬೋದು, ಸ್ವಚ್ಛತೆ, ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಈ ಒಂದು ಪೋಷಣ ಅಭಿಯಾನ ಯೋಜನೆ ಮಾರ್ಚ್ ಅಂಗನವಾಡಿ ಕೇಂದ್ರದಲ್ಲಿ ತಿಂಗಳಲ್ಲಿ 2 ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಈ ಶ್ರೀಶಕ್ತಿ ಗುಂಪಿನ ಮೂಲಕ ಅಂಗನವಾಡಿ ಕಾರ್ಯಕರ್ತರು ಮಾಡಿದ್ದಾರೆ. ಆದರೆ ಇವತ್ತು ಶ್ರೀಶಕ್ತಿ ಗುಂಪಿನ ಸದಸ್ಯರಿಗೆ ಈ ಒಂದು ಸೀಮಂತ ಕಾರ್ಯಕ್ರಮವನ್ನು ಇವತ್ತಿನ ಒಂದು ಸಭೆಯಲ್ಲಿ ಮಾಡಬೇಕು ಅಂತೇಳಿ ನಿಮ್ಮ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದೆ. ಅವರಿಗೆ ಒಂದು ಸೀಮಂತ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಆ ಒಂದು ಗರ್ಭಿಣಿ ಹೆಸರೇನಮ್ಮ? ಪ್ರಶಾಂತಿ ಅವರು ಆಗಮಿಸಿದ್ದಾರೆ. ಅವರು ತುಂಬಾ ಅಂದ್ರೆ ಕೂತುಕೊಳ್ಳಿಕ್ಕೆ ಕಷ್ಟ ತಾನೇ ಆಗುತ್ತೆ. ಅವರಿಗೆ ಬೇಗ ಒಂದು ಕಾರ್ಯಕ್ರಮ ಮುಗಿಸಬೇಕು ಅಂತ ಕಾಣುತ್ತೆ ನಾವು ಸುರುವಿಗೆ. ಅವರು ಬಂದು ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅವರಿಗೂ ಕೊಟ್ಟು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಬಂದಂತ ಎಲ್ಲ ಊಟ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ನಮ್ಮ ಜೀವನ್ ಕೊಲ್ಯ ಇವರು, ಯಾಕಂತೇಳಿ ನಮಗೆ ಚಿರಪರಿಚಿತರು. ನಮ್ಮ ಕೊಲ್ಯದಲ್ಲಿ ಮತ್ತೆ ನಮ್ಮ KVKಯಲ್ಲಿ ಈಗ ಏನು ಕಾರ್ಯಕ್ರಮ ಇದ್ರು ನಮ್ಮ ಇಲಾಖೆ, ನಮ್ಮ ಜೀವನ್ ಕೊಲ್ಯ ಅಂದ್ರೆ ಬಹಳ ಹತ್ತಿರದ ನಂಟು. ನಮ್ಮ ಸದಸ್ಯರಿಗೆ ಮಾಹಿತಿ ಕೊಡ್ಲಿಕ್ಕೆ ಬರ್ತಾರೆ. ಅವರು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಶಂಕರಿ ಮೇಡಮ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಇದು ಕೂಡ ಕೂತ್ಕೊಳ್ಳಿ, ಪರವಾಗಿರ್ತದೆ. ಓಕೆ, ಮುಂದಿನದು ನಮ್ಮ ಈ ಅಂಗನವಾಡಿಯ ಬಗ್ಗೆ ಒಂದು ವರದಿಯನ್ನು ವಾಚಿಸಬೇಕಾಗಿ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ತೇಜ ಇವರಲ್ಲಿ ಹೇಳಿಕೊಡುತ್ತಾರೆ. ಮಂಗಳೂರು ಗ್ರಾಮಾಂತರದ ಅಡಿಯಲ್ಲಿ ಸೋಮೇಶ್ವರ ಗ್ರಾಮದ ಕೊಲ್ಯ ಫಸ್ಟ್ ಅಂಗನವಾಡಿಯನ್ನು ಒಂದು ಬಾಡಿಗೆ ಕಟ್ಟಡದಲ್ಲಿ 24/1995 ಪ್ರಾರಂಭವಾಯಿತು. ಆರಂಭದಲ್ಲಿ ಈ ಅಂಗನವಾಡಿ ದಿವಂಗತ ಕಮಲಾರವರು ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ರು.
1997ರಿಂದ ಶ್ರೀರಾಮ ಭಜನಾ ಮಂದಿರದ ಆಗಿನ ಅಧ್ಯಕ್ಷರಾದ ದಿವಂಗತ ಪದ್ಮನಾಭ ಪಿಲಾರ್ರವರ ಸಹಕಾರದಿಂದ ಪಂಚಾಯತ್ ಕಟ್ಟಡ ಅಕ್ಷರ ಭವನದಲ್ಲಿ ಸುಮಾರು 23 ವರ್ಷಗಳಿಂದ ಅಂಗನವಾಡಿ ಕೇಂದ್ರದ ಕಾರ್ಯನಿರ್ವಹಿಸ್ತಾ ಬಂದೆವು. 2019ರಲ್ಲಿ ಶ್ರೀರಾಮ ಭಜನಾ ಮಂದಿರ, ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್, ಶ್ರೀರಾಮ ಮಹಿಳಾ ಮಂಡಳಿ, ಶ್ರೀ ಶಕ್ತಿ ಗುಂಪುಗಳು, ಬಾಲ ವಿಕಾಸ ಸಮಿತಿ ಮತ್ತು ಊರವರ ಸಹಕಾರದಿಂದ ಸುಮಾರು 50,000 ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕೇಂದ್ರವನ್ನು ದುರಸ್ತಿ ಮಾಡಲಾಯಿತು. ಅದೇ ವರ್ಷ ಸೋಮೇಶ್ವರ ಪುರಸಭೆಯಿಂದ 5 ಲಕ್ಷ ಮತ್ತು MRPLನವರ 5 ಲಕ್ಷ ಅನುದಾನದಿಂದ ದಿನಾಂಕ 14/11/2020ರಂದು ಸುಸಜ್ಜಿತವಾದ ಒಂದು ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಆಯಿತು. ಇದಕ್ಕೆ ಹೆಚ್ಚುವರಿ 1,80,000 ರೂಪಾಯಿ ಅನುದಾನವನ್ನು ಸೋಮೇಶ್ವರ ಪುರಸಭೆಯಿಂದ ನೀಡಲಾಗಿದೆ. ಪುರಸಭೆಯ ಮುಖ್ಯಾಧಿಕಾರಿ ವಾಣಿ ಮೇಡಮ್ ರವರಿಗೆ ಹಾಗೂ ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ಈಗ ಪ್ರಸ್ತುತ ಈ ಅಂಗನವಾಡಿ ಕೇಂದ್ರದಲ್ಲಿ ಶ್ರೀಮತಿ ಪದ್ಮಾವತಿಯವರು ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ 0 ಇಂದ 3 ವರ್ಷದ ಮಕ್ಕಳು 35 ಇದ್ದಾರೆ. ಹಾಗೆ 3 ರಿಂದ 6 ವರ್ಷದ ಮಕ್ಕಳು 40 ಜನ ಇದ್ದಾರೆ. ಹಾಗೆ ಗರ್ಭಿಣಿಯರು 8 ಜನ, ಬಾಣಂತಿಯರು 13 ಜನ ಇದ್ದಾರೆ. ಇವರೆಲ್ಲರಿಗೂ ನಾವು ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು, ಫುಡ್ ಆಗ್ಬೋದು, ಏನೇ ಮಾತೃವಂದನ, ಪೋಷಣೆ ಎಲ್ಲ ಕಾರ್ಯಕ್ರಮಗಳು ಈ ಅಂಗನವಾಡಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆಲ್ಲರೂ ನಮ್ಮ ಮೇಯ್ನಾಗಿ ನಮಗೆ ಶ್ರೀಶಕ್ತಿಯವರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದನ್ನು ಮೆಲುಕು ಹಾಕಿದಂತ ಶ್ರೀಮತಿ ತೇಜಾಕ್ಷಿ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಶ್ರೀಶಕ್ತಿ ಸಂಘದ ಒಂದು ವರದಿಯನ್ನು ಶ್ರೀಮತಿ ಪ್ರಮೀಳಾ ಅವರು ವಾಚಿಸಬೇಕಾಗಿ ಕೇಳಿಕೊಡುತ್ತಾರೆ. ಇಂಗ್ಲಿಷ್ ಹಾಗೆ ಅದರ ಬಗ್ಗೆ ಒಂದು ವರದಿಯನ್ನು ಶ್ರೀಮತಿ ಪ್ರಮೀಳಾ ಅವರು ಮಂಡಿಸಲಿದ್ದಾರೆ. ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರದ ಅಡಿಯಲ್ಲಿ ಪೊಲ್ಯ ಫಸ್ಟ್ ಅಂಗನವಾಡಿ ಕೇಂದ್ರದಲ್ಲಿ ವರಲಕ್ಷ್ಮಿ, ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಎಂಬ 3 ಸ್ತ್ರೀ ಶಕ್ತಿ ಗುಂಪುಗಳನ್ನು ಆರಂಭಿಸಲಾಯಿತು. ಅಂತೆಯೇ ಈಗ ಒಟ್ಟು 50 ಜನ ಸದಸ್ಯರು ಇದ್ದೇವೆ. ಪ್ರತಿ ಗುಂಪಿನಲ್ಲಿಯೂ ಅಧ್ಯಕ್ಷ ಕಾರ್ಯದರ್ಶಿಯನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಆಯ್ಕೆ ಮಾಡಿ ವಾರದಲ್ಲಿ 1 ದಿನ ಸಭೆಯನ್ನು ನಡೆಸಿ ವಾರಕ್ಕೆ 50 ರೂಪಾಯಿಯಂತೆ ಉಳಿತಾಯ ಮಾಡಿ ಸುಮಾರು 40,000 ರೂಪಾಯಿಯಂತೆ ಆಂತರಿಕ ಸಾಲವನ್ನು ಪಡಕೊಂಡು ಸಾಲ ಮರುಪಾವತಿಯನ್ನು ಮಾಡುತ್ತಾ ಬರುತ್ತಿದ್ದೇವೆ. ನಮ್ಮ ಗುಂಪಿಗೆ ಇಲಾಖೆಯಿಂದ 25,000 ಸುತ್ತು ನಿಧಿಯನ್ನು ನೀಡಿರುತ್ತಾರೆ. ಅಂತೆಯೇ ನಮ್ಮ ಗುಂಪಿಗೆ ಬ್ಯಾಂಕಿನವರು ಯಾವುದೇ ಭದ್ರತೆ ಇಲ್ಲದೆ ಸುಮಾರು 10 ಲಕ್ಷದವರೆಗೆ ಸಾಲವನ್ನು ನೀಡುತ್ತಾರೆ. ಈ ಮೂಲಕ ಮಹಿಳೆಯರಾದ ನಾವು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಪ್ರಗತಿಯನ್ನು ಸಾಧಿಸಿದ್ದೇವೆ ಎಂಬುದಾಗಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಇನ್ನು ಇಲಾಖೆಯವರು ನಡೆಸುವಂತಹ ಕೆಲವೊಂದು ಸ್ತ್ರೀಶಕ್ತಿ ತರಬೇತಿ ಕಾರ್ಯಕ್ರಮಗಳಲ್ಲಿ ಹಾಜರಾಗಿ ಮಾನಸಿಕವಾಗಿ ಸದೃಢರಾಗಿದ್ದೇವೆ. ಅಂಗನವಾಡಿ ಕೇಂದ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯೊಂದಿಗೆ ಜೊತೆಯಾಗಿ ನಮ್ಮಿಂದ ಸಾಧ್ಯವಾಗುವಷ್ಟು ಧನ ಸಹಾಯವನ್ನು ನೀಡುತ್ತಾ ಬಂದಿರುತ್ತೇವೆ. ಒಟ್ಟಾಗಿ ಹೇಳಬೇಕೆಂದರೆ ನಾವು ನಮ್ಮ ಸ್ತ್ರೀಶಕ್ತಿ ಗುಂಪನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯ ಹಾಗೂ ಇಲಾಖೆಯವರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ಎಂದು ಹೇಳಿಕೊಳ್ಳುತ್ತೇವೆ. ಪ್ರಮೀಳಾ ಇವರಿಗೆ ಇಂದಿನ ಈ ಸಭೆಗೆ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಇವರು ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತ. ಶಂಕರಿ ಮೇಡಮ್ ಪುರಸಭೆಯ ಮುಖ್ಯಾಧಿಕಾರಿಯಾದಂಥ ಶ್ರೀಮತಿ ವಾಣಿ ವಿ ಆಳ್ವ ಇವರು ದೀಪ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಅದೇ ರೀತಿ ನೆರೆದಿರುವ ಎಲ್ಲರೂ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಮೇಡಮ್ ಅವರು ಇವರು ಉದ್ಘಾಟನೆ ಮಾತನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರನ್ನ ಇಲ್ಲಿ ನೋಡಿದಾಗ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹೊಸದಾಗಿ ರಚನೆಗೊಂಡಂಥ ತುಂಬ ಅತ್ಯುತ್ತಮವಾಗಿ ರಚನೆಗೊಂಡಂಥ ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ಮೊದಲನೆಯ ಕಾರ್ಯಕ್ರಮ 2 ಗಂಟೆಗೆ ಬರಬೇಕು ಅಂತ ಹೇಳಿದರು. ಪುನಃ ಫೋನ್ ಮಾಡಿದೆ, ಲೇಟ್ ಆಗ್ತದೆ ಅಂತ ಹೇಳಿದರು. ಊಟಕ್ಕೆ ಮನೆಗೆ ಹೋದೆ. ಮನೆಯಿಂದ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಿ.
ಅಂಗನವಾಡಿ ಕೇಂದ್ರ ಕೊಲ್ಯ ಇದರಿಂದ ಸಮುದಾಯ ಆಧಾರಿತ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ನಿಮ್ಮೆಲ್ಲರ ಒಟ್ಟಿಗೆ ಸೋಮೇಶ್ವರ ಪುರಸಭೆ ಖಂಡಿತವಾಗಿಯೂ ಇದೆ ಅಂತ ಹೇಳ್ತಾ ಕೊಟ್ಟ ಅವಕಾಶಕ್ಕಾಗಿ ಪುರಸಭೆಯ ಮುಖ್ಯಾಧಿಕಾರಿಯಾದಂಥ ಶ್ರೀಮತಿ ವಾಣಿ ವಿ ಆಳ್ವ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಾವೆಲ್ಲರೂ ಎದುರು ನೋಡುವಂತಹ ಸೀಮಂತ ಕಾರ್ಯಕ್ರಮವನ್ನು ನಾವೀಗ ಮಾಡಲಿದ್ದೇವೆ. ನವಮಾಸ ಒಂದು ತಾಯಿ ಮಗುವನ್ನು ಹೊಟ್ಟೆಯಲ್ಲಿಟ್ಟು ಕಾಪಾಡ್ತಾಳೆ. ಅಂತ ತಾಯಿಗೆ ಬೇರೆ ಬೇರೆ ಆಸೆಗಳಿರ್ತವೆ. ಸೊ ತನ್ನ ಮಗುವನ್ನು ಈ ಭೂಮಿಗೆ ತರುವಂಥ ಈ ಸಂದರ್ಭದಲ್ಲಿ ನಮ್ಮ ಶ್ರೀಶಕ್ತಿ ಸಂಘ ಮತ್ತು ಬಾಲ ವಿಕಾಸ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಗರ್ಭಿಣಿಗೆ ಸೀಮಂತ ಮಾಡುವಂಥ ಈ ಕಾರ್ಯಕ್ರಮ, ಬಹುಶಃ ಇದು ಕಾರ್ಯಕ್ರಮ ಯಾಕೆಂತ ಹೇಳಿದರೆ ಗರ್ಭಿಣಿಗೆ ಪೌಷ್ಟಿಕ ಆಹಾರಗಳು ಜಾಸ್ತಿಯಾಗಿ ಸಿಗಬೇಕು, ಹುಟ್ಟುವ ಮಗು ಆರೋಗ್ಯವಾಗಿ ಜನಿಸಬೇಕು ಎಂಬ ಉದ್ದೇಶದಿಂದ ಈ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿ ಗರ್ಭಿಣಿಯು ಪಾಸಿಟಿವ್ ಥಿಂಕಿಂಗ್ ಅಂದರೆ ಉತ್ತಮ ಯೋಚನೆಯಿಂದ ತನ್ನ ಮಗುವನ್ನು ಈ ಭೂಮಿಗೆ ಅವತರಿಸಬೇಕು ಎಂಬ ಉದ್ದೇಶದಿಂದ ಈ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೀಗ ನಮ್ಮ ಸೀಮಂತ ಕಾರ್ಯಕ್ರಮಕ್ಕಾಗಿ ಬಂದಿರುವಂಥ ನಮ್ಮ ಶ್ರೀಮತಿ ಪ್ರಶಾಂತಿ ಮನೋಜ್ ಗಟ್ಟಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಶ್ರೀಶಕ್ತಿ ಸಂಘದ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಸೇರಿ ಮಾಡಬೇಕಾಗಿ ಕೇಳಿಕೊಳ್ತಾರೆ. ಮೇಡಮ್ ಅಲ್ಲಿ ತೆಗೋ. ಹಾಂ ಚಲಿ ಹಾಂ ಎಸ್ ಕರ್ ಬರೋದಿಲ್ಲ ಜಸ್ಟ್ ಅಲೋ It's okay. Yes. Yes.
ಕಾರ್ಯಕ್ರಮ ಈ ಹೊಸ ಅಂಗನವಾಡಿ ಆಗಲಿಕ್ಕೆ ತುಂಬ ಜನರು ಕಾರಣಕರ್ತರು, ಎಲ್ಲರೂ ಕಾರಣಕರ್ತರೆ. ಬಟ್ ಕೆಲವರು ಬಹಳ ಪ್ರಮುಖರು ಕಾರಣಕರ್ತರಾಗಿದ್ದಾರೆ. ಅದು ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬಹಳಷ್ಟು ಸಹಕಾರ ನೀಡಿದಂಥ ಕೆಲವು ಗಣ್ಯರನ್ನು ಇವತ್ತಿನ ಈ ಹೊಸ ಕಾರ್ಯಕ್ರಮದಲ್ಲಿ ನಮ್ಮ ಅಂಗನವಾಡಿ ವತಿಯಿಂದ ಸನ್ಮಾನಿಸುವ ಕಾರ್ಯ ನಾವು ಮತ್ತು ಅಂಗನವಾಡಿ ಮತ್ತು ಶಿಶಕ್ತಿ ವತಿಯಿಂದ ನಾವು ಸನ್ಮಾನ ಮಾಡುವಂಥ ಒಂದು ಗುರುತಿಸುವಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನಾನು ಹೆಸರು ಕರಿತೇನೆ. ಸೊ ಹೆಸರು ಕರೆದವರು ದಯವಿಟ್ಟು ಬಂದು ಎದುರಿನ ಚಾರಲ್ಲಿ ಕೂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮೊದಲನೇದಾಗಿ ಶ್ರೀಮತಿ ಸೆಲ್ವಿ ಸೆಬಾಸ್ಟಿನ್ ಇವರು ಬನ್ನಿ ಮೇಡಮ್, ಚಪ್ಪಾಳೆ ಕೊಡಿ. ಎರಡನೇದಾಗಿ ನಮ್ಮ ಶ್ರೀಮತಿ ವಾಣಿ ವಿ ಆಳ್ವ ಮೇಡಮ್ ಅವರು ಬನ್ನಿ. ಅದೇ ರೀತಿ ನಮ್ಮ ಸೂಪರ್ವೈಸರ್ ಕೊಣಾಜಿ ಈಗ ಚಾರ್ಜ್ ತಗೊಂಡಿದ್ದಾರೆ, ಶ್ರೀಮತಿ ಕಲ್ಪನಾ ಮೇಡಮ್ ಬನ್ನಿ ಮೇಡಮ್. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ್ ಇವರು, ಅದೇ ರೀತಿ ಶ್ರೀ ಶೇಖರ್ ಕನ್ನೀರ್ತೋಟ ಇವರು, ಅದೇ ರೀತಿ ಶ್ರೀ ಕನ್ಯಪ್ಪ ಪೂಜಾರಿ ಇವರು ಇದರ ಬಂದು ಕೂತ್ಕೊಳ್ಬೇಕಾಗಿ ಗುರುತಿಸುವಿಕೆ ಸಂಘ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಇವರ ಕುರಿತಾಗಿ ನಮ್ಮ ಶ್ರೀಶಕ್ತಿ ಸಂಘದ ಸದಸ್ಯರಾದ ಶ್ರೀಮತಿ ತುಳಸಿ ಇವರು ಇವರ ಪರಿಚಯವನ್ನು ನೀಡಲಿದ್ದಾರೆ. ನಮ್ಮ ಅಂಗನವಾಡಿ ಕೇಂದ್ರದ ಹತ್ತಿರದ ಮನೆಯವರು ಅಂಗನವಾಡಿ ಕೇಂದ್ರವನ್ನು ಪುನರ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರವನ್ನು ನಡೆಸಲು ದಿನಾಂಕ 28/2/20 14/11/20 ಅವರ ಮನೆಯಲ್ಲಿ ಉಚಿತವಾಗಿ ಇರಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಇವರಿಗೆ ಇಲಾಖೆ ಮತ್ತು ಅಂಗನವಾಡಿ ಕೇಂದ್ರ ಹಾಗೂ ಶ್ರೀಶಕ್ತಿ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಶ್ರೀಮತಿ ವಾಣಿ ಮೇಡಮ್ ಇವರು ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುತ್ತಾರೆ. ಇವರು ಸೋಮೇಶ್ವರದಲ್ಲಿ ಕರ್ತವ್ಯಕ್ಕೆ ಬಂದಾಗಲೇ ನಾವು ಸಮಿತಿಯವರೊಂದಿಗೆ ಅನುದಾನದ ಬಗ್ಗೆ ಕೇಳಲು ಹೋದ ತಕ್ಷಣವೇ ಒಪ್ಪಿಕೊಂಡು 5 ಲಕ್ಷ ಅನುದಾನವನ್ನು ನೀಡುವುದಾಗಿ ಹೇಳಿದರು. ಮೇಡಮ್ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು. ಶ್ರೀಮತಿ ಕಲ್ಪನಾ ಮೇಡಮ್ ಇವರು ಉಳ್ಳಾಲ ವಲಯದ ಮೇಲ್ವಿಚಾರಕಿಯಾಗಿದ್ದರು. ಈಗ ಪ್ರಸ್ತುತ ಕೋಣಾಜಿ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂಗನವಾಡಿಗೆ ಅನುದಾನ ಸಿಗುವಲ್ಲಿ ತುಂಬ ಶ್ರಮಪಟ್ಟಿರುತ್ತಾರೆ. ಇವರಿಗೆ ಶ್ರೀಶಕ್ತಿ ಪರವಾಗಿ ಮತ್ತು ಅಂಗನವಾಡಿ ಪರವಾಗಿ ಅಭಿನಂದನೆಗಳು. ಶ್ರೀಯುತ ಗೋಪಾಲಕೃಷ್ಣ ಇವರು ಪಂಚಾಯತ್ ಸದಸ್ಯರಾಗಿದ್ದ ಸಮಯದಲ್ಲಿ ನಮ್ಮ ಬಾಲ ವಿಕಾಸ ಸಮಿತಿ ಅಧ್ಯಕ್ಷರಾಗಿದ್ದರು. ಯಾವುದೇ ಸಭೆಯನ್ನು ಅಂಗನವಾಡಿಯಲ್ಲಿ ನಡೆಸುವಾಗ ಹಾಜರಾಗಿ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು. ಈ ಕಟ್ಟಡದ ಕೆಲಸ ಕಾರ್ಯಗಳು ಆಗುವ ಸಂದರ್ಭದಲ್ಲಿ ಆಗಾಗ ಬಂದು ನೋಡಿ ಹೋಗುತ್ತಿದ್ದರು. ಈ ಕಟ್ಟಡಕ್ಕೆ ತುಂಬಾ ಶ್ರಮಪಟ್ಟಿರುತ್ತಾರೆ. ಸರ್ ನಿಮಗೆ ತುಂಬು ಹೃದಯದ ಅಭಿನಂದನೆ. ಶ್ರೀಯುತ ಶೇಖರ್ ಕನ್ನೀರ್ತೋಟ ಇವರು ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಶ್ರೀರಾಮ ಭಜನಾ ಮಂದಿರದ ಸದಸ್ಯರೂ ಆಗಿರುತ್ತಾರೆ. ಈ ಕಟ್ಟಡ ಕೆಲಸ ಸರಾಗವಾಗಿ ಆಗಲು ಇಂಜಿನಿಯರ್, ಗುತ್ತಿಗೆದಾರರು ಹಾಗೂ ವಾಣಿ ಮೇಡಂ ಬಳಿ ಮಾತನಾಡುವ ಕೆಲಸ ಎಲ್ಲ ಇವರೇ ಮಾಡುತ್ತಿದ್ದರು. ಕೆಲಸ ಕಾರ್ಯಗಳು ನಿಧಾನವಾದ ತಕ್ಷಣ ಇಲ್ಲಿಗೆ ಬಂದು ವಿಚಾರಿಸಿ ಅದನ್ನು ಸರಿಯಾಗಿ ನಡೆಯುವಂತೆ ಮಾಡುತ್ತಿದ್ದರು. ಹಂತ ಹಂತವಾಗಿ ಬಂದು ಪರಿಶೀಲಿಸಿ ಈ ಕಟ್ಟಡದ ನಿರ್ಮಾಣಕ್ಕೆ ಕಠಿಣ ಶ್ರಮಪಟ್ಟಿರುವವರು. ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಶ್ರೀಯುತ ತನಿಯಪ್ಪ ಪೂಜಾರಿ ಇವರು ಶ್ರೀರಾಮ ಭಜನಾ ಮಂದಿರದ ಗೌರವಾಧ್ಯಕ್ಷರಾಗಿದ್ದಾರೆ. ಈ ಸಂಸ್ಥೆಗಳು ನಮ್ಮ ಅಂಗನವಾಡಿಗೆ 25 ವರ್ಷಗಳಿಂದ ಸಹಕಾರ ನೀಡುತ್ತಿದೆ. ದಿವಂಗತ ಪದ್ಮನಾಭ ಪಿಲಾರ್, ದಿವಂಗತ ರಮನಾಥ ಗಟ್ಟಿ ಇವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇವೆ. ಹಿರಿಯರಾದ ತನಿಯಪ್ಪ ಪೂಜಾರಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ CSRನ ಅನುದಾನ 5 ಲಕ್ಷ ಸಿಗುವಲ್ಲಿ ಶ್ರಮಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಇವತ್ತಿನ ಅತಿಥಿಗಳಾದಂಥ ಎಲ್ಲರೂ ಕೂಡ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ. ಶ್ರೀಮತಿ ಕಲ್ಪನಾ ಮೇಡಮ್. ನಮ್ಮ ಶ್ರೀ ಶೇಖರ್ ಕನೆತೋಟ ಇವರು ಎರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾರೆ. ಪೂಜಾರು, ಅದೇ ರೀತಿ ತಾರನಾಥ ಗಟ್ಟಿ ಭಜನಾ ಮಂದಿರ ಅಧ್ಯಕ್ಷರು, ಮತ್ತು ನಮ್ಮ ಮೇಡಮ್, ಅದೇ ರೀತಿ ಕಿಲ್ಲವ ಸಂಘದ ಅಧ್ಯಕ್ಷರು, ಅದೇ ರೀತಿ ನಮ್ಮ ಸೋಮನಾಥ ದೇವಸ್ಥಾನದ ಆಡಳಿತ ಸಮಿತಿಯ ಸದಸ್ಯರು, ಅದೇ ರೀತಿ ನಮ್ಮದು ಸುಜಾತ, ಅದೇ ರೀತಿ ಶ್ರೀರಾಮ ಭಜನಾ ಮಂದಿರದ ಮಹಿಳಾ ಅಧ್ಯಕ್ಷರು, ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಅಧ್ಯಕ್ಷರು, ಅದೇ ರೀತಿ ಸ್ವಸಹಾಯ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿ ಇಲ್ಲಿನ ಮುಖ್ಯವಾಗಿ ಇಲ್ಲಿನ ಅಂಗನವಾಡಿ ಶಿಕ್ಷಕಿ, ಅದೇ ರೀತಿ ಅವರ ಜೊತೆ ಇರುವ ಹೆಲ್ಪರ್ ಸಹಾಯಕಿ, ಜೊತೆಗೆ ನಾವು ಅವರೊಟ್ಟಿಗೆ ಇರಬೇಕಂತಾದರೆ ವಿಶೇಷವಾಗಿ ನಮ್ಮದು ಕಲ್ಪನಾ ಮೇಡಮ್, ಅದೇ ರೀತಿ ನಮ್ಮದು ಶಂಕರಿ ಮೇಡಮ್, ಎಲ್ಲರನ್ನ ಹೆಸರು ಹೇಳಲಿಕ್ಕೆ ಹೋದರೆ ಸುಮಾರು ಎಲ್ಲರನ್ನು ಹೆಸರು ಹೇಳಬೇಕಾಗ್ತದೆ. ಖಂಡಿತವಾಗಿ ಅಂಗನವಾಡಿ ಆಗಬೇಕಂತಾದರೆ ನಮ್ಮದೇನು ಶ್ರಮ ಅಲ್ಲ, ನಾವು ಅದರ ಹಿಂದೆ ಓದೋದಷ್ಟೇ. ಹೋಗುವಾಗ ನಮಗೆ ಒಂದು ಮೀನು ಕೆಳಕ್ಕೆ ಸಿಕ್ಕಿದಾಗೆ ನಮಗೆ ವಾಣಿ ಮೇಡಮ್ ಮತ್ತು ನಮ್ಮ ಕಲ್ಪನಾ ಮೇಡಮ್ ಸಿಕ್ಕಿದ್ರು. ಆ ಸಂದರ್ಭದಲ್ಲಿ ಎಂತ ಅಂತ ಹೇಳಿದರೆ MRP ಹೇಳಿದ್ದು ದೊಡ್ಡ ಒಂದು ಫಂಡ್ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನಮಗೆ ಇವರು ಭಾಳ ಅದು ಕೂಡ ನಮ್ಮದು ಪುರಸಭೆ ಆದ ಕಾರಣ ಸಿಗುವುದಿಲ್ಲ, ಗ್ರಾಮ ಪಂಚಾಯತಿಗೆ ಮಾತ್ರ ಫಂಡ್ ಸಿಗುವುದಷ್ಟೇ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕೆ ಅಂತ ಹೇಳಿದರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಏನಂತಲ್ಲ, ನಮಗೆ ಒಂದು ಭಾಳಷ್ಟು ಸಂತೋಷದ ವಿಷಯ. ಯಾಕೆಂದರೆ ನಾವು ಅಲ್ಲಿ ಅಂಗನವಾಡಿಗೆ ಮುಗಿದು ಸಹಾಯಕಿ ಮತ್ತು ನಮ್ಮದು ಇಲ್ಲಿನ ಇವರು ತೇಜಾಕ್ಷಿ ಮತ್ತು ನಾವು ಗೋಪಾಲಣ್ಣ ನಾವೆಲ್ಲ ಭಜನಾ ಮಂದಿರ ಸದಸ್ಯರು ಹೋಗಿದ್ದೆ. ಇವ್ರ ಹತ್ರ ವಾಣಿ ಮೇಡಮ್ ಮಾತಾಡುವಾಗ ಕೂಡಲೇ 5 ಲಕ್ಷ ರೂಪಾಯಿ ಅನುದಾನ ಇಟ್ಟಿದ್ದಾರೆ. ಅವ್ರು ಭಾಳಷ್ಟು ಸಂತೋಷ ಆಗಿದೆ. ಯಾಕೆಂತ ಹೇಳಿದರೆ ಈ ಕೆಲಸ ಕಾರ್ಯ ಮಾಡುವಾಗ ಶ್ರೀರಾಮ ಭಜನಾ ಮಂದಿರದ್ದು ಇಲ್ಲಿ ನಾವು ಪದ್ಮನಾಭ ಪಿಲಾರನ್ನು ಕೂಡ ಎನಿಸಬೇಕು. ಯಾಕಂತ ಹೇಳಿದ್ರೆ ಅವರೀಗ ತೀರಿ ಹೋದರೂ ಕೂಡ ಆ ಸಂದರ್ಭದಲ್ಲಿ ಒಂದು ಅಂಗನವಾಡಿ ಆಗಬೇಕಂತಾದ್ರೆ, ವಯಸ್ಕರ ಶಿಕ್ಷಣ ಮಂಡಳಿ ಆಗಬೇಕಂತಾದ್ರೆ ಅದಕ್ಕೆ ಮೂಲ ಕಾರಣ ಪದ್ಮನಾಭ ಪಿಲಾರ್. ಅದೊಟ್ಟಿಗೆ ಶ್ರೀರಾಮ ಫ್ರೆಂಡ್ ಸರ್ಕಲ್, ಶ್ರೀರಾಮ ಮಹಿಳಾ ಮಂಡಳಿ ಆ ಸಂದರ್ಭ ಇಲ್ಲದಿದ್ರು ಕೂಡ ಈಗ ಒಟ್ಟಿಗೆ ಸೇರಿದೆ. ಈಗ ಜೊತೆಗೆ ಈಗ ವಾಣಿ ಮೇಡಮ್ ಹೇಳಿದ ಹಾಗೆ ಇಲ್ಲಿ ಏನೋ ಒಂದು ಶಕ್ತಿ ಉಂಟು. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಬೇಕಂತಾದ್ರೆ ಇಲ್ಲಿ ನಮ್ಮದು ಶ್ರೀಶಕ್ತಿ ಗುಂಪಿನ ಸದಸ್ಯರು, ಅದೇ ರೀತಿ ನಮ್ಮದು ಇಲಾಖೆಯವರು ಏನೋ ಒಂದು ಶಕ್ತಿ ಇದ್ದಾಗೆ. ಇಲ್ಲ ಅಂತಂದರೆ ಇಷ್ಟೆಲ್ಲ ಇವರೆಲ್ಲ ಈಗ ಗರ್ಭಿಣಿ ಬಾಣಂತಿಯರಿಗೆ ಎಲ್ಲ ನಮಗೆ ಸನ್ಮಾನ ಬೇಡ ಅಂತ. ಯಾಕಂದರೆ ನಾವು ಇಲ್ಲಿ ಮೊನ್ನೆ ಯಾವಾಗ ಕೂಡ ಹೇಳಿದೆ, ನಮಗೆ ಸನ್ಮಾನ ಬೇಡ, ನಾವು ಅಲ್ಲಿ ಖಾಲಿ ದುಡಿಯೋದು ಮಾತ್ರ. ನಾವು ಅದಕ್ಕೆ ಭಜನಾ ಮಂದಿರದವರು ಯಾವಾಗಲೂ ಅದರ ಒಟ್ಟಿಗೆ ಇದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮದು ಸ್ವಾತಂತ್ರ್ಯೋತ್ಸವ ಇತರ ಕಾರ್ಯಕ್ರಮಗಳಾಗುವ ಎಲ್ಲ ನಮ್ಮ ಭಜನಾ ಮಂದಿರದಲ್ಲಿ ಈ ಅಂಗನವಾಡಿ ಮಕ್ಕಳನ್ನು ಸೇರಿಸಿ ಮಾಡೋದು. ಅದೇ ರೀತಿ ನಮ್ದು ಇಲ್ಲಿ ವಾರ್ಷಿಕೋತ್ಸವ ಕೂಡ ಈ ಮಕ್ಕಳನ್ನು ಸೇರಿಸ. ಯಾಕೆಂತೇಳಿ ಭಜನಾ ಮಂದಿರ ಮತ್ತು ಇಲ್ಲಿ ಕೊಲ್ಲಿಯ ಫಸ್ಟ್ ಅಂಗನವಾಡಿ ಕೂಡ ಅನ್ನದ ಮಂದಿರ ಆಗಿ ಒಟ್ಟಿಗೆ ಇರುವಂಥ ಒಂದು ಸಂಸ್ಥೆ ಆಗಿದೆ. ಜೊತೆಗೆ ನಾವೆಲ್ಲ ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ಭಾಳ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಸೇರಿ ಮಾಡುವಾಗ ಇಲ್ಲಿ ಸ್ತ್ರೀಶಕ್ತಿ ಗುಂಪಿನವರು ಹೇಳಿದ್ರಂತೆ ಅವರಿಗೆ ಸನ್ಮಾನ ಮಾಡಬೇಕು. ಯಾವಾಗ ವಾಣಿ ಮೇಡಮನ್ನು ಒಂದು ತಿಂಗಳಿಗಿಂತ ಮುಂಚೆ ಹೇಳಿದಾರಂತೆ, ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ, ಮುನ್ನೆ ಹೇಳುವಾಗ ಆಗಲಿಲ್ಲ. ಅದರ ಜೊತೆಗೆ ನಮ್ಮದು ಇಂಜಿನಿಯರ್ ತುಳಸಿ ಅವರು ಕೂಡ ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅದರ ಜೊತೆಗೆ ನಾನು ಒಂದು ನಮ್ಮ ಮುಖ್ಯಾಧಿಕಾರಿಗೆ ಒಂದು ಯಾಕೆಂತ ಹೇಳಿದರೆ ಮೇಲೆ ಟ್ಯಾರ್ಗೇಸಿಗೆ ಒಂದು ಹೋಗುವ ರೈಲಿಂಗ್ ಒಂದು ಮಾಡಲಿಕ್ಕೆ ಬಾಕಿಯಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಆದಿತ್ಯ ಅವರ ಬಾಕಿ ದಿವಸ ಎಲ್ಲ ಇಲ್ಲಿ ಸಣ್ಣ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಮೇಲೆ ಸ್ಟೆಪ್ಪಿನ ಮೇಲೆ ಹೋಗ್ತಾರೆ. ನಾವು ಮತ್ತೆ ಇಲ್ಲಿ ಸ್ವಲ್ಪ ಜೋರು ಮಾಡಿ ಅವ್ರು ನಿಲ್ಲಿಸೋದು. ಅದರ ಒಟ್ಟಿಗೆ ನೀವು ಒಂದು ಅದಕ್ಕೆ ಒಂದು ಟ್ಯಾರ್ಗೇಸ್ ಮಾಡಿ ಮುಂದಿನ ಭಾಗದಲ್ಲಿ ಏನಾದರೂ ಅದರ ಮೇಲೆ ಒಂದು ಸೀಟ್ ಹಾಕುವಂಥ ವ್ಯವಸ್ಥೆ ಮಾಡಿದ್ರೆ ನಮಗೆ ಭಾಳಷ್ಟು ಸಂತೋಷ. ಅದನ್ನು ಕೂಡ ನೀವೊಂದು ಮಾಡಬೇಕು. ಯಾಕೆಂತ ಹೇಳಿದ್ರೆ ನಾವು ಎಲ್ಲರ ಪರವಾಗಿ ಕೇಳೋದು. ಯಾಕೆಂತ ಹೇಳಿದ್ರೆ ಇದೊಂದು ನಮಗೆ ಸಣ್ಣ ಮನೆ ಆಗಿದೆ. ಈಗ ಮನೆ ಇದು ಕಟ್ಟುವಾಗ ಎಂತ ಅಂತಾಗಿದೆ, ದೊಡ್ಡದಾಯ್ತು ಅಂತ. ಈಗ ಇಷ್ಟು ಜನ ಸೇರುವಾಗ ಇಲ್ಲಿ ಜಾಗನೇ ಇಲ್ಲ.
ಹಾಗಾಗಿ ಮುಂದಿನ ದಿನಗಳು ಮೇಡಮ್ ನಾನು ನಿಮ್ಮ ಹತ್ರ ಒಂದು ಹೇಳೋದು ರಿಕ್ವೆಸ್ಟ್ ಎಲ್ಲರ ಪರವಾಗಿ ಮೇಲೆ ಒಂದು ಸೀಟ್ ಒಂದು ಹಾಕಿದರೆ ಏನಾದರೂ ನಮಗೆ ಇದೇ ಥರ ಒಂದು ಮೀಟಿಂಗ್ ಮಾಡಲಿಕ್ಕೆ ಅಲ್ಲ ಸರ್ಕಾರದ ಯಾವುದಾದ್ರೂ ಒಂದು ಅಲ್ಲಿ ಮೀಟಿಂಗ್ ಮಾಡೋದಾದ್ರೂ ಯಾವುದಾದ್ರೂ ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದು ಮೈದಾನಿಗೆ ಕೂಡ ಒಂದು ಕಂಪೌಂಡ್ ಆಗುವಂಥ ಒಂದು ವ್ಯವಸ್ಥೆಗಳನ್ನು ಹೇಳಿದ್ದೀರಿ. ಅದೇ ರೀತಿ ಅದು ಕೂಡ ಒಂದು ಮಾಡಲಿಕ್ಕೆ ನಮಗೆ ನಾವೆಲ್ಲ ಬಂದವರು ಮೊನ್ನೆಯಿಂದ ಹೇಳ್ತಿದ್ರು ಈಗ ನಮಗೆ ಮೇಡಮ್ ಬಂದಿದ್ದಾರೆ ಅಲ್ಲಿ ಏನು ಕೆಲಸ ಆಗ್ತದೆ ಹೋಗಿ ಅವ್ರದ್ದು ಮಾತಾಡೋದು ನೋಡಲಿಕ್ಕೆ ಸ್ವಲ್ಪ ಜೋರಾಗಿದ್ದಾರೆ ಮತ್ತೆ ಹಾಗೆ ಏನಿಲ್ಲ ಹಾಗೆ ಜೋರು ಅಂತ ಏನಿಲ್ಲ. ಜೋರು ಅಂದರೆ ಕರ್ತವ್ಯದಲ್ಲಿ ಸ್ವಲ್ಪ ಜೋರು ಬೇಕು, ಇಲ್ಲ ಅಂತಂದ್ರೆ ಎಲ್ಲವನ್ನು ಕಾಲಿನಡಿಗೆ ಹಾಕಿ ಆಗುದಿಲ್ಲ ಕೆಲಸ. ಹಾಗೆ ಕೆಲಸದ ಬಗ್ಗೆ ಕೂಡ ಭಾಳ ಕಾಳಜಿವಹಿಸಿದ್ದಾರೆ, ಬಹಳಷ್ಟು ಸಂತೋಷವಾಗಿದೆ. ಈ ಒಂದು ಅಂಗನವಾಡಿ ಹಾಕಬೇಕಾದ್ರೆ 12 ಲಕ್ಷದ ಜಿಲ್ಲಾಗಿ ಈ ಅಂಗನವಾಡಿ ಟೋಟಲ್ ಆಗಿದೆ. ಹಾಗಾಗಿ ಈ ಒಂದು ಅಂಗನವಾಡಿ ಸುಸಜ್ಜಿತವಾಗಿ ಅಂಗನವಾಡಿ ಆಗಿದೆ. ಎಲ್ಲರೂ ನೋಡಿದವರು ಅಂಗನವಾಡಿ ಮನೆ ಅಂತ ಆಗಿದೆ. ಅದೇ ರೀತಿಯಲ್ಲಿ ಇನ್ನೂ ಕೂಡ ನಿಮ್ಮ ಸಹಾಯ ಸಹಕಾರ ಬೇಕು. ಜೊತೆಗೆ ಆ ರೈಲಿಂಗ್ ಅನ್ನು ಮತ್ತು ಮೇಲೆ ಸೀಟು ಹಾಕುವುದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಂತ ಹೇಳ್ತಾ ನನ್ನ ಮಾತನ್ನು ಜೈ ಪರವಾಗಿ ಪೂರಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿಯಾದಂಥ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ್ ಇವರು ನಮ್ಮನ್ನು ಕುರಿತು 2 ಮಾತನಾಡಬೇಕಾಗಿ ಕೇಳ್ತಾರೆ. ಯೋಜನೆಯನ್ನೆಲ್ಲ ಇವರು ಶೇಖರ ಕನೀರ್ತೋಟವರೆಲ್ಲ ಮಾತಾಡಿದರು. ನಾವು ಪಂಚಾಯತ್ ಸದಸ್ಯರಾದ ಮೇಲೆ ನಮಗೆ ಪ್ರಥಮವಾಗಿ ಒಂದು ಶುಭ ಕಾರ್ಯಕ್ರಮದಲ್ಲಿ ಇವರು ಶೇಖರ ಕನೀರ್ತೋಟ ಇದರ ಅಭಿವೃದ್ಧಿಯ ಬಗ್ಗೆ ಒಂದು ಸರ್ತಿ ಮಾತಾಡಿದರು. ಇದರ ಅಂಗನವಾಡಿ ಮೊದಲು ಯಾವ ರೀತಿಯಲ್ಲಿತ್ತು ಅಂತ ನಿಮಗೆ ಗೊತ್ತು, ಯಾವ ರೀತಿಯಲ್ಲಿತ್ತು, ಈಗ ಯಾವ ರೀತಿಯಲ್ಲಿ ಇದೆ. ಮೊದಲಿನ ರೀತಿ ಈಗಿನ ಅಜಗಜಾಂತರ ಇದೆ. ಈಗ ಇವತ್ತು ಕರೆಂಟ್ ಇಲ್ಲದ್ರು ಆದರೆ ಕೂತ್ಕೊಳ್ಳಿಕ್ಕೆ ವಿಶಾಲವಾಗಿದೆ, ಆರಾಮವಾಗಿದೆ, ನಮಗೆ ಅನುಕೂಲವಾಗಿದೆ. ಆದರೆ ಈಗ ಇನ್ನೂ ಕೂಡ ವಿಸ್ತರಣೆಯಾಗಿದ್ದರೆ ಒಳ್ಳೆಯದು. ಹಾಗೆ ನಮ್ಮ ಶೇಖರನ್ನ ಫಸ್ಟಿಗೆ ನಮಗೆ ಅದರೊಳಗೆ ನಾವು ಒಟ್ಟಾಗಿ ಇಲ್ಲಿ ಒಂದೇ ಊರಿನಲ್ಲಿದ್ದರು, ನಾವು ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಅವರು ಯಾವಾಗ ಒಂದು ಅಭಿವೃದ್ಧಿಯ ಬಗ್ಗೆ ಹೇಳಿದರು ಆವಾಗಿನಿಂದ ಇದು ಅಂಗನವಾಡಿ ಆಗುವವರೆಗೆ ನಾವು ಒಟ್ಟಾಗಿ ನಾವು ಇದರ ಬಗ್ಗೆ ಕೆಲಸ ಮಾಡಲಿಕ್ಕೆ ತುಂಬ ಶ್ರಮವಹಿಸ್ತೇವೆ. ಅಂದರೆ ಪ್ರಥಮ 2 ವರ್ಷದಲ್ಲಿ ಈ ಪಂಚಾಯತ್ ವ್ಯವಸ್ಥೆಯಲ್ಲಿರುವಾಗ ನಮಗೆ ತುಂಬ ಸರ್ತಿ ತಾಲೂಕು ಪಂಚಾಯತ್ ಇದಕ್ಕೆ ಒಂದು ಅಭಿವೃದ್ಧಿಗೋಸ್ಕರ ನಾವು ತುಂಬ ಹೆಣಗಾಡಿದೆವು. ಆದರೆ ಆಗಲಿಲ್ಲ. ಪಂಚಾಯತ್ ವ್ಯವಸ್ಥೆಯಲ್ಲಿ ತಾಲೂಕು ಪಂಚಾಯತ್ ವ್ಯವಸ್ಥೆಯಲ್ಲಿ ಅನುದಾನ ಇಲ್ಲ ಅಂತ ಹೇಳಿದರು. ಅದರಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಅಲ್ಲಿ ಕೂಡ ಅನುದಾನ ಇಲ್ಲ ಅಂತ ಹೇಳಿದ್ರು. ಒಟ್ಟಾರೆ ನಮಗೆ ಅದು ಪುರಸಭೆ ಆದ ತಕ್ಷಣವೇ ನಮಗೆ ನಮ್ಮ ಮುಖ್ಯಾಧಿಕಾರಿ ಇಮಿಡಿಯೇಟ್ ಆಗಿ ಇದಕ್ಕೆ ಒಂದು ಅನುದಾನ ಒಂದು ಇಟ್ಟಿದ್ದಾರೆ. ಆದ್ದರಿಂದ ಅದೇ ಟೈಮಲ್ಲಿ ಶಂಕರಿ ಅವರ ಇದರ ಹೇಳಿಕೆಯ ಪ್ರಕಾರ ಇವರು 5 ಲಕ್ಷ MRP ಇರುವುದು, ಹಾಗೆ ಒಟ್ಟಿಗೆ 10 ಲಕ್ಷ ಇದಕ್ಕೆ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಆದ್ದರಿಂದ ಇದು ನಾವು ಅನೇಕ ಸರ್ತಿ ಇದು ಪುರಸಭೆ ಆದ್ದರಿಂದ ನಮ್ಮ ಮುಖ್ಯಾಧಿಕಾರಿ ಇವರು ವಾಣಿ ಮೇಡಮ್ ಬಂದಿದ್ದರಿಂದ ಇಮಿಡಿಯೇಟ್ ಅದು 2 ಕೂಡ ಆದ್ದರಿಂದ ನಮಗೆ ಇಷ್ಟು ಒಂದು ಅಭಿವೃದ್ಧಿ, ಇಷ್ಟೊಂದು ಒಳ್ಳೆಯ ರೀತಿಯ ಒಂದು ಕಾಮಗಾರಿ, ಇಷ್ಟೊಂದು ಸುಂದರವಾದ ಒಂದು ಕಟ್ಟಡ ಆಗಲಿಕ್ಕೆ ಸಾಧ್ಯವಾಯಿತು. ಅದರಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಾನು ಶೇಖರ ಕನೀರ್ತೋಟ ಅಂದರೆ ಮೊನ್ನೆ ಉದ್ಘಾಟನೆ ಆಗುವವರು ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ. ಅವರಿಗೆ ಕೂಡ ನಾನು ತುಂಬ ಅಭಿನಂದನೆ. ನನ್ನ ಒಂದು ಸದಸ್ಯ ಅವಧಿಯಲ್ಲಿ ಆದರೂ ನಮಗೆ ಜವಾಬ್ದಾರಿ ಇರುವಾಗಲೇ ಇದೊಂದು ಉದ್ಘಾಟನೆ ಆದದ್ದು ಭಾರಿ ಸಂತೋಷ ಆಗ್ತದೆ ಅಂತ ಹೇಳಿ ನಾನು ಈ ಒಂದು ಖುಷಿ ಆಗ್ತದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ. ಅದೇ ನಾನು 4 ವರ್ಷದಿಂದ ಹಲವಾರು ಫಂಕ್ಷನ್ಗಳು ಅಟೆಂಡ್ ಆಗಿದ್ದೆ. ಇವರು ತೇಜಸ್ವಿಯವರು ನಾನು ಹಲವಾರು ಒಳ್ಳೊಳ್ಳೆ ಶುಭ ಕಾರ್ಯಕ್ರಮಗಳನ್ನು ಅಲ್ಲಿ ಹಾಜರಿ ಪಡೆದಿದ್ದೇನೆ. ಅವರಿಗೆ ಇಷ್ಟೊಂದು ಅವಕಾಶ ನನಗೆ ಸಿಕ್ಕಿರಲಿಲ್ಲ. ನಾನು ಸರ್ಕಾರಿ ಇದರಲ್ಲಿ ಇದ್ದರೂ ಕೂಡ ನನಗೆ ಇಲ್ಲಿ ತುಂಬ ಅವಕಾಶಗಳು ಸಿಕ್ಕಿದೆ. ನಾನು ತೇಜಸ್ವಿಯವರಿಗೆ ತುಂಬ ಋಣಿಯಾಗಿದೆ. ತುಂಬ ಅವಕಾಶವನ್ನು ನೀಡಿದರೆ ಇಲ್ಲಿ ಕಾರ್ಯಕ್ರಮಗಳು ಆಗಿದ್ದೆ. ಇವತ್ತು ಕೂಡ ಒಳ್ಳೆಯ ಕಾರ್ಯಕ್ರಮ, ಇದು ಒಂದು ಶ್ರೀಮಂತ ಕಾರ್ಯಕ್ರಮ, ಅದು ಕೂಡ ಒಳ್ಳೆಯ ಒಂದು ಭರ್ಜರಿಯಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ರಿ. ಅದು ಕೂಡ ನನಗೆ ಒಂದು ಅಟೆಂಡ್ ಆಗೋ ಒಂದು ಭಾಗ್ಯ ಸಿಕ್ಕಿದೆ. ನಿಮಗೆಲ್ಲ ಮತ್ತೆ ಇದು ಶ್ರೀಶಕ್ತಿ ಅಂತ ವರಲಕ್ಷ್ಮಿ ಶ್ರೀಶಕ್ತಿ ಸಂಘ, ಧನಲಕ್ಷ್ಮಿ ಶ್ರೀಶಕ್ತಿ ಸಂಘ, ಭಾಗ್ಯಲಕ್ಷ್ಮಿ ಶ್ರೀಶಕ್ತಿ ಸಂಘ ಎಲ್ಲ ಸಂಘದವರು ಒಳ್ಳೆ ರೀತಿಯಲ್ಲಿ ನಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ. ಮತ್ತೊಂದು ನನಗೆ ಒಂದು ವಿಷಾದ ಆಗ್ತದೆ, ನಮಗೆ ಇಲ್ಲಿ ಇವು ಬಿಲ್ಡಿಂಗ್ ಹಾಗೂ ಅಭಿವೃದ್ಧಿ ಇದು ಸ್ಟಾರ್ಟ್ ಮಾಡುವಾಗ ನಮಗೆ ಇಲ್ಲಿ ಯಾರು ಕೂಡ ಮಕ್ಕಳಿಗೆ ಒಂದು ಸ್ಥಳಾವಕಾಶ ಕೊಡಲಿಲ್ಲ. ನಾನು ಅದಕ್ಕೋಸ್ಕರ ತುಂಬ ಹೆಣಗಾಡಿದ್ದೇನೆ. ನಾನು ಇದು ಬೇಸರ ಆಗೋದ್ರು ಸತ್ಯ ಸಂಗತಿ ಹೇಳ್ತೇನೆ. ಇಲ್ಲಿ ಯಾರು ಕೂಡ ಆದರೆ ಒಬ್ಬರು ಮಾತ್ರ ಯಾರು ಸಿಗದಿದ್ರು, ಯಾರು ಜಾಗ ಕೊಡೋದು ತುಳಸಿಯಮ್ಮ ಹೇಳಿದರು, ತುಳಸಿ ಯಾರು ಕೊಡೋದು ನಾನು ಕೊಡ್ತೇನೆ ಅಂತೇಳಿ. ನಮಗೆ ಅದು ದೂರ ಆಗಿತ್ತು, ಯಾರು ಕೊಡೋದು ನಾನು ಕೊಡ್ತೇನೆ ಅಂತೇಳಿ. ಮತ್ತು ಇಲ್ಲಿ ಸ್ಥಳೀಯರು ಯಾರು ಕೂಡ ಮತ್ತೆ ನಮಗೆ ಕೊಟ್ಟದ್ದು ಇವರೇ, ಸೆಲ್ವಿ ಮೇಡಮ್ ಅವರು.
ಲಾಸ್ಟ್ಗೆ ಅದು ಕೂಡ ಎಲ್ಲಿ ಸಿಗದಿದ್ದಾಗ ಸೆಲ್ವಿಯವರು ಅವರಿಗೆ ತುಂಬ ಇಲ್ಲದ್ರೆ ನಮಗೆ ಇಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅವರಿಗೆ ಸೆಲ್ವಿಯವರಿಗೆ ಪ್ರಥಮವಾಗಿ ಕರೆದಿದ್ದಾರೆ. ಅವರಿಗೆ ತುಂಬ ಅಭಿನಂದನೆಯನ್ನು ನಾನು ಈ ಮೂಲಕ ತರಿಸ್ತೇನೆ. ಇವತ್ತು ಇಷ್ಟು ಈ ಶ್ರೀಶಕ್ತಿಯವರಿಗೆ ಮತ್ತು ಇಲ್ಲಿ ಸಹ ಮತ್ತೆ ನಮಗೆ ಇದು ಕಟ್ಟಡ ಉದ್ಘಾಟನೆ ಪ್ರತಿಯೊಬ್ಬರು ಸಹಕರಿಸ್ತಾರೆ. ಈಗ ಮೊನ್ನೆ ಅಲ್ಲಿ ಉದ್ಘಾಟನೆ ಆಗೋಕೆ ಇಲ್ಲದವರು ತುಂಬ ಜನ ಇಲ್ಲಿ ಇಲ್ಲದವರು ತುಂಬ ಜನ ಕೊಟ್ಟಿದ್ದಾರೆ. ಅವರಿಗೆಲ್ಲ ತುಂಬ ಈಗ ಆಮೇಲೆ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ತುಂಬ ಜನ ಉಪಕಾರ ಮಾಡಿದ್ದಾರೆ. ಅವರಿಗೆ ತುಂಬ ಅಭಿನಂದನೆ ಹೇಳಿ ನಮ್ಮ ವಾಣಿ ಮೇಡಮ್ ಮತ್ತು ಇವರು ಗಿರೀಶ್ ಅವರ ಪತ್ನಿ ಅವರು ಇದ್ದಾರೆ, ತಾರನಾಥ್ ಗಟ್ಟಿ ಅವರು, ತರಿಯಪ್ಪ ಪೂಜಾರಿ, ಪದ್ಮನಾಭ ಹುಲ್ಯ ಮತ್ತು ಶೇಖರ್ ಮತ್ತು ಇವರು ಹರಿಣಾಕ್ಷಿ ಅವರು ಮತ್ತು ಸುಜಾತ, ಇವರೆಲ್ಲ ನಮಗೆಲ್ಲ ಸಹಕರಿಸಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರಕ ಧನ್ಯವಾದಗಳು. ಅದೇ ರೀತಿ ಇನ್ನೋರು ಅತಿಥಿಯಾದಂಥ ನಮ್ಮ ಮೇಡಮ್ ಕಲ್ಪನಾ ಮೇಡಮ್ ಅವರು. ಸೊ ನಿಮ್ಮ ಜೊತೆ ಬಹಳ ಒಡನಾಟ ಇಟ್ಕೊಂಡ ಅವರು ಈಗ ಕೊಣಾಜೆ ವಲಯಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಅವರು ತಮ್ಮ ಒಂದು ನೆನಪಿನ ವೃತ್ತಿಯಿಂದ ಕೆಲವೊಂದು ಅನುಭವವನ್ನು ಹಂಚಬೇಕಾಗಿ ಕೇಳ್ಕೊಡ್ತಾರೆ. ನಾನು ಇದೇ ಇಲಾಖೆಯವಳು, ಆದರೆ ಒಂದು ಅಂಗನವಾಡಿ ಆಗ್ಬೇಕಂತಂದ್ರೆ ಅದಕ್ಕೆ ಎಷ್ಟು ಪರಿಶ್ರಮ ಇದೆ ಅನ್ನೋವಂಥದ್ದು ಎಲ್ಲರಿಗೂ ಈಗ ಗೊತ್ತು. ಆದರೆ ಈಗ ಏನು ಆ ಬಿಲ್ಡಿಂಗ್ ಆಗ್ಬೇಕಂತ ಈಗ ನಾವೇನು ಹೇಳ್ತಾ ಇದ್ದೇವೆ, ವಾಣಿ ಮೇಡಮ್ ಮತ್ತು ಶೇಖರ್ ಸರ್, ಅದ್ರ ಹಿಂದೆ ಎಷ್ಟೊಂದು ಅಡೆತಡೆಗಳು ಬಂತು. ಆ ಅಡೆತಡೆಗಳನ್ನೆಲ್ಲ ಅವರು ಮೆಟ್ಟಿ ನಿಂತು ಅದನ್ನೆಲ್ಲ ಬಗೆಹರಿಸೋದಕ್ಕೆ ಅವರು ಅಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ಇಲ್ಲಿ ಒಂದು ಸುಂದರವಾದ ಅಂಗನವಾಡಿ ಆಗೋದಕ್ಕೆ ಸಾಧ್ಯ ಆಯಿತು. ಇಲ್ಲದೆ ಇದ್ರೆ ಆ ಅಡೆತಡೆಗಳು ಅವರಿಗೆ ಗೊತ್ತು, ಅದು ಬೇರೆಯವರಿಗೆ ಗೊತ್ತಿಲ್ಲ. ಹಾಗಾಗಿ ಇವರು ಸಹ ಗೋಪಾಲಕೃಷ್ಣ ಸರ್, ಹಾಗಾಗಿ ಅಂತಹ ಒಂದು ಎಲ್ಲ ಸಮಸ್ಯೆಗಳನ್ನ ನನಗೆ ಗೊತ್ತಿತ್ತು. ಮೇಡಮ್ ಬಂದಿದ್ದಾರಂದ್ರೆ, ಯಾಕಂದ್ರೆ ಮುಂಚೆ ನಾನು ಉಳ್ಳಾಳದಲ್ಲಿ ಇದ್ದಾಗ ಧರ್ಮನಗರದಲ್ಲಿ ಒಂದು ಅಂಗನವಾಡಿಯನ್ನ ಅವ್ರಿಗೆ ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ನಾವು ಹೇಳಿದಾಗ ಏನಾದರೂ ಒಂದು ಕೆಲಸ ಆಗ್ತದೆ. ಯಾರಿಗೆ ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ಅವರಿಗೆ ನಾವು ಹೇಳಿದ್ರು ಸಹ ಅದು ನಮ್ಮ ಕೆಲಸ ಆಗೋದಿಲ್ಲ. ಹಾಗಾಗಿ ನನಗೆ ವಾಣಿ ಮೇಡಮ್ ಬಂದಾಗ ಏನಾದರೂ ಒಂದು ಆಗ್ಬೋದಾ, ಒಂದು MRPL ಬಿಲ್ಡಿಂಗ್ದು ಆವಾಗಲೇ ಒಂದು 5 ಲಕ್ಷದ ಅನುದಾನ ಬಂದಿತ್ತು. ಆವಾಗ ನಾನು ಏನು ಆಗ್ಬೋದು ಒಂದು ಭರವಸೆ ಇಟ್ಕೊಂಡು ಅವ್ರ ಹತ್ರ ಹೋದೆ. ಅದು ಆಯಿತು. ಹಾಗಾಗಿ ಮೇಡಮ್ಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶೇಖರ್ ಸರ್ ಅಷ್ಟೇ. ಇದರ ಹಿಂದೆ ಯಾವಾಗ ನಾವು ಇಲ್ಲಿ ಒಂದು ಸಣ್ಣ ಒಂದು ಕೊಠಡಿಯಲ್ಲಿ ಮುಂಚೆ ನಡೀತಾ ಇದ್ದು, ಅಲ್ಲಿ ನಾನು ಕೂತ್ಕೊಂಡು ಗೋಪಾಲಕೃಷ್ಣ ಸರ್ ಮತ್ತು ಇವರು ಶೇಖರ್ ಸರ್ ಇದ್ರು. ಆವಾಗ ಅವರ ಮುಂದೆ ನಾನು ಇದು ಪ್ರಸ್ತಾವ ಇಟ್ಟೆ, ನಾನು ಹೀಗೆ ಒಂದು ಅಂಗನವಾಡಿ ಆಗಬೇಕು ಅಂತ ಹೇಳಿ. ಆ ಒಂದು ಟೈಮಲ್ಲಿ ಇಟ್ಟಂತಹ ಒಂದು ಇದು ಈಗ ಒಂದು ಸುಂದರವಾಗಿ ಒಂದು ಅಂಗನವಾಡಿ ಆಗಿದೆ. ನನಗೆ ತುಂಬ ಒಂದು ಸಂತೋಷ ಆಗ್ತದೆ ಇಲ್ಲಿ ಆಗಿರೋದಕ್ಕೆ. ಆಮೇಲೆ ನಿಮ್ಮೆಲ್ಲರ ಸಹಕಾರ, ನಾನಿಲ್ಲಿ ನೋಡ್ತಾ ಇದ್ದಾಗ ಎಲ್ಲ ಕಡೆ ಎಲ್ಲ ಅಂಗನವಾಡಿ ವ್ಯಾಪ್ತಿನಲ್ಲಿ ಇಷ್ಟೊಂದು ಸಮುದಾಯದ ಸಹಕಾರ ಇರೋದು ತುಂಬಾನೇ ಕಡಿಮೆ. ಕೊಲ್ಯದಲ್ಲಿ ಅದು ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಮಾತ್ರ ಈ ಥರ ಒಂದು ಸಮುದಾಯ ಸ್ತ್ರೀಶಕ್ತಿಯವರಾಗಿರ್ಬೋದು, ಭಜನಾ ಮಂಡಳಿಯವರಾಗಿರ್ಬೋದು, ಪುರಸಭೆ ಆಗಿರ್ಬೋದು, ಎಲ್ಲ ಕಡೆಯಿಂದ ಸಹಕಾರ ಕೊಡೋದು ತುಂಬ ಕಡಿಮೆ. ಹಾಗಾಗಿ ಅಂಗನವಾಡಿಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ಎಲ್ಲಿ ಎಲ್ಲ ಕಡೆಯಿಂದ ಬೆಂಬಲ ಸಿಗುತ್ತೆ, ಬೆಂಬಲ ಸಿಕ್ಕಾಗ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಗುವಂಥದ್ದು, ಒಂದು ಅಂಗನವಾಡಿ ಆಗುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ಎಲ್ಲರಿಗೂ ಇಂಥ ಒಂದು ಸೌಲಭ್ಯಗಳು ಸಿಗೋವಂಥದ್ದು ಇಲ್ಲ, ಆದರೆ ಇಲ್ಲಿ ಸಿಕ್ಕಿದೆ. ನನಗೆ ತುಂಬ ಖುಷಿ ಆಗುತ್ತೆ. ಎಲ್ಲರ ಈ ಒಂದು ಅಂಗನವಾಡಿಗೋಸ್ಕರ ಶ್ರಮಪಟ್ಟು ಮಾಡ್ತಾ ಇರೋದು ಎಲ್ಲರಿಗೂ ನನಗೆ ತುಂಬ ಸಂತೋಷ ಆಗುತ್ತೆ. ಇಂಥ ಒಂದು ವ್ಯವಸ್ಥೆ ಎಲ್ಲ ಕಡೆ ಇದ್ದರೆ ಇನ್ನೂ ಒಳ್ಳೆಯದು, ಇನ್ನೂ ಒಳ್ಳೆ ಅಂಗನವಾಡಿಗಳು ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಹಾಗೆ ಇಲ್ಲಿ ಅಂಗನವಾಡಿ ಟೀಚರ್ನ ಇವರು ಅಷ್ಟೇ, ತೇಜಾಕ್ಷಿ, ಅವರಿಗೆ ಒಂದು ಕೆಲಸದಲ್ಲಿ ತುಂಬ ಅದರಲ್ಲೇ ಮುಳುಗಿಬಿಟ್ಟಿರ್ತಾರೆ. ಕೆಲಸದಲ್ಲಿ ಅಷ್ಟೊಂದು ಪರಿಶ್ರಮದಿಂದ ಇಷ್ಟು ಜನನ ಸೇರಿಸಬೇಕು ಅಂತ ಹೇಳಿದರೆ ಅವರಿಗೂ ಸಹ ಈಗ ಮುಂಚೆಗಿಂತ ಈಗ ಸ್ವಲ್ಪ ಮುಂಚೆ ಅವರು ಮುಂದೆ ಬರಲಿಕ್ಕೆ ಇದು ಮಾಡ್ತಾ ಇದ್ರು. ಈಗೆಲ್ಲ ಮುಂದೆ ನಿಂತ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಮಾಡ್ಬೇಕಂತಂದ್ರೆ ಅವರು ಒಬ್ರು ಮನಸ್ಸು ಮಾಡಿದ್ರೆ ಆಗೋದಿಲ್ಲ. ನೀವೆಲ್ಲ ಸಹಕಾರ ಕೊಟ್ಟಾಗ ಅವರು ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಂಕರಿ ಮತ್ತು ಇನ್ನು ಉಳಿದವ್ರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದಾರೆ, ಸಹಾಯಕಿಯರು ಬಂದಿದ್ದಾರೆ, ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಹಿರಿಯರಾದಂಥ ತನಿಯಪ್ಪ ಪೂಜಾರಿ ಅವರು ಮತ್ತು ಸಿಲ್ವಿ ಮೇಡಮ್ ಅವರು ತಮ್ಮ ಸಮ್ಮತಿಯಲ್ಲಿ ಮೌನದಲ್ಲಿ ಅವರು ನಮಗೆ ಶುಭಾಶಯವನ್ನು ಕೋರಿದ್ದಾರೆ. ಇವರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಅತಿಥಿಗಳಾದಂಥ ಶ್ರೀ ತಾರನಾಥ್ ಗಟ್ಟಿ ಅಧ್ಯಕ್ಷರು
ಶ್ರೀರಾಮ ಮಂದಿರ ಕೊಲ್ಯ ಇವರು ನಮ್ಮನ್ನು ಕುರಿತು 2 ಮಾತನಾಡಬೇಕಾಗಿ ಕೇಳಿಕೊಳ್ತಾರೆ. ಮತ್ತು ನಮ್ಮ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾಗಿದ್ದ ಪದ್ಮನಾಭ ಪಿಲಾರ್ ಇವರು ಒಂದು ನಿರ್ಮಿಸಿಕೊಟ್ಟಿದ್ದರು. ಅದೊಂದು ಚಿಕ್ಕದಾದರೂ ಸಾಧಾರಣವಾಗಿ ಒಳ್ಳೆಯದೇ ಆಗಿತ್ತು. ಯಾಕಂದರೆ ಆಗ ಇರುವ ಇದರಲ್ಲಿ ಆ ಒಂದು ಕಟ್ಟಡ ಒಳ್ಳೆಯದಾಗಿತ್ತು. ಅದರ ಒಂದು ನಿರ್ವಹಣೆ ಕೂಡ ನಮ್ಮ ಶ್ರೀರಾಮ ಭಜನಾ ಮಂದಿರದವರು ವರ್ಷ ಪೇಂಟಿಂಗ್ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ಅದು ಬೀಳುವ ಸಮಯ ಲಾಸ್ಟ್ 2 ವರ್ಷ ಮುಂಚೆ 1 ವರ್ಷ ಮುಂಚೆ ಇದು ಹಂಚೆ ಎಲ್ಲ ಹೋಗಿತ್ತು, ಮಾಡು ಎಲ್ಲ ಹೋಗಿತ್ತು. ಅದಕ್ಕೆಲ್ಲ ನಮ್ಮ ಶ್ರೀರಾಮ ಭಜನಾ ಮಂದಿರ, ಶ್ರೀರಾಮ ಫ್ರೆಂಡ್ ಸರ್ಕಲ್ ಮತ್ತು ಮಹಿಳಾ ಮಂಡಳಿ ಮತ್ತು ಎಲ್ಲ ಊರಿನವರೆಲ್ಲ ಸೇರಿ ಅದನ್ನೆಲ್ಲ ರಿಪೇರಿ ಮಾಡಿ ಕೊಟ್ಟಿದ್ದೇವೆ. ಈಗ ಇಂಥ ಒಂದು ಒಳ್ಳೆಯ ಇದರಲ್ಲಿ ಈಗ ನಮ್ಮ ಎಲ್ಲ ಮೇಡಮ್ ಬಂದ ನಂತರ ಎಲ್ಲ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಈ ಕಟ್ಟಡ ಆಗಿದೆ. ಇದಕ್ಕೆ ನಮ್ಮ ಶೇಖರ್ ಕಣಿತ ತೋಟ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾಗಿದ್ದರು. ಈಗ ನಮ್ಮ ಸಲಹೆಗಾರರು ಮತ್ತು ಕೋಟೆಗಾರ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಬೇರೆ ಒಳ್ಳೆಯ ಎಲ್ಲ ಕೆಲಸ ಮಾಡಿದ್ದಾರೆ. ಇದಕ್ಕೆ ಫಸ್ಟಿಗೆ ನಾವು ತಾಲೂಕ್ ಪಂಚಾಯತ್ ಅಧ್ಯಕ್ಷರಲ್ಲಿ 2 ವರ್ಷದಿಂದ ಅದಕ್ಕೆ ಅನುದಾನವನ್ನು ಕೇಳ್ತಾ ಇದ್ದೇವೆ. ಆಗ ಅವರು ಈ ಒಂದು ಕಟ್ಟಡದ ಜಾಗ ಅವರ ಸರ್ಕಾರಿ ಇದರಲ್ಲೇ ಇದೆ, ಅದನ್ನು RTC ಚೇಂಜ್ ಮಾಡಿಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ನಮ್ಮ ಶೇಖರ್ ಕಣಿತ ತೋಟ ಎಲ್ಲ ಆಫೀಸ್ಗಳಿಗೆಲ್ಲ ಹೋಗಿ ಒಂದು RTC ಚೇಂಜ್ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟರು. ಅದು ಮತ್ತೆ ಏನಾಯ್ತು ಗೊತ್ತಿಲ್ಲ, ನಾನು ಕೂಡ ಅವರೊಟ್ಟಿಗೆ ಹೋಗಿದ್ದೆ. ಈಗ ಈ ಶೇಖರ್ ಕಣಿತ ತೋಟ ಅವರ ಒಂದು ಪರಿಶ್ರಮದಿಂದ ಇದೊಂದು ಆಗಿದೆ. ಮತ್ತು ನಮ್ಮ ಧನಂಜಯ ಕೊಲ್ಯ ಇವರು ಕೂಡ ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಇವತ್ತೇನು ಬರಲಿಲ್ಲ ಅವರು. ಹೀಗೆ ನಮ್ಮ ಭಜನಾ ಮಂದಿರದ ಗೌರವಾಧ್ಯಕ್ಷರು ನಮ್ಮ ಗೋಪಾಲ್ ಇವರು ನಮ್ಮವರೇ, ನಮ್ಮ ಊರಿನವರೇ, ಇಲ್ಲಿಯ ಸದಸ್ಯರು. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಇವರೆಲ್ಲ ಕಷ್ಟದ ಪರಿಣಾಮವಾಗಿ ನಮಗೆ ಒಳ್ಳೆಯ ಒಂದು ಕಟ್ಟಡ ಈಗ ಸಿಗುವಂತಾಗಿದೆ. ಇನ್ನೂ ಕೂಡ ನಮ್ಮ ಇಲ್ಲಿಯ ಈ ಮಕ್ಕಳು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳುತ್ತಾ ನನ್ನ ಈ ಒಂದು ಮಾತನ್ನು ಈಗ ನಮ್ಮೊಡನಿದ್ದಾರೆ ಇನ್ನೋರು ಅತಿಥಿಯಾದಂಥ ಶ್ರೀಮತಿ ಹರಿಣಾಕ್ಷಿ ಅವರು ನಮ್ಮನ್ನು ಕುರಿತು 2 ಮಾತನಾಡಬೇಕಾಗಿ ಕೇಳಿಬಿಡುತ್ತಾರೆ. ಕೂಡ ಗೌರವಾನ್ವಿತ ಗಣ್ಯರಿಗೂ ಕೂಡ ವಂದನೆಗಳು. ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸ್ತ್ರೀಶಕ್ತಿ ಸದಸ್ಯರು, ಶಿಕ್ಷಕರು ಎಲ್ರಿಗೂ ಕೂಡ ವಂದನೆಗಳು. ಈ ಅಂಗನವಾಡಿ ಹೀಗೆ ನೋಡಲಿಕ್ಕೆ ಅಂಗನವಾಡಿ ಅಂತ ಅನಿಸ್ತಾ ಇಲ್ಲ, ನಮಗೆ ಒಂದು ಸುಂದರವಾದ ಮನೆಯಾಗೆ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆ ಶ್ರಮಿಸಿದಂತಹ ಎಲ್ಲ ಇಲ್ಲಿ ಕೂತಿದ್ದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮ ಸೀಮಂತ, ಗರ್ಭಿಣಿಯರಿಗೆ ಸೀಮಂತ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಬಹಳ ಸಂತೋಷ ಆಯಿತು ಇಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡದ್ದು. ಯಾಕಂದರೆ ಈ ಸ್ತ್ರೀ ಶಕ್ತಿಯ ಮಹಿಳೆಯರು ತಮ್ಮ ಉಳಿತಾಯದ ಹಣವನ್ನು ಒಟ್ಟುಗೂಡಿಸಿಕೊಂಡು ಎಲ್ಲ ಒಗ್ಗಟ್ಟಲ್ಲಿ ಸೇರಿಕೊಂಡು ಈ ಒಂದು ಉತ್ತಮವಾದ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು, ಸೀಮಂತ ಕಾರ್ಯಕ್ರಮ ಆಗಿರ್ಬೋದು, ಬಹಳ ಒಂದು ಸಂತೋಷದಿಂದ ಮಾಡಿದ್ದಾರೆ. ಇದು ಆ ಗರ್ಭಿಣಿ ಮಹಿಳೆಗೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಯಾಕಂದರೆ ಆ ಮಗುವಿನ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಇಷ್ಟೆಲ್ಲ ತಾಯಂದಿರ ಒಂದು ಆಶೀರ್ವಾದ ಇವತ್ತು ಆ ಮಗುವಿಗೆ ಸಿಕ್ಕಿದೆ. ಇದು ನನಗೆ ಬಹಳ ಸಂತೋಷ ಆಗಿದೆ. ಹಾಗೆಯೇ ನನ್ನನ್ನು ಇವತ್ತು ಕರೆಸಿ ನನಗೊಂದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಆ ಸೋಮನಾಥ ದೇವರು ನಮ್ಮೆಲ್ಲರಿಗೂ ಒಳ್ಳೆಯದಾಗಿ ಮಾಡಬೇಕು. ಇನ್ನೊಬ್ಬರು ಅತಿಥಿಯಾದಂಥ ಶ್ರೀಮತಿ ಭಾನುಮತಿ ಮೇಡಮ್ ಅವರಿದ್ದಾರೆ. ಇವರು 2 ಮಾತನಾಡಬೇಕಾಗಿದೆ. ಸ್ತ್ರೀಶಕ್ತಿ ಸದಸ್ಯರುಗಳೇ, ಅಂಗನವಾಡಿ ಟೀಚರ್ಗಳೇ ಹಾಗೂ ಈ ಮೇಲ್ವಿಚಾರಕರೇ, ಅಂಗನವಾಡಿ ಮೇಲ್ವಿಚಾರಕರೇ, ಅವರಿಬ್ಬರು ನನಗೆ ಪರಿಚಿತರು. ಅಂದರೆ ನಾಟಕದಲ್ಲಿ ಇದರಲ್ಲಿ ಇವರು ಇದ್ದರು, ಆಮೇಲೆ ಹೋಳಿಯಲ್ಲಿ ನನಗೆ ಚಾರ್ಜ್ ಇತ್ತು, ಇವರು ಇದ್ದರು, ಇಬ್ಬರು ಸಹ ಇದ್ದರು. ಹಾಗೆ ನನಗೆ ತುಂಬ ಪರಿಚಯ ಅವರನ್ನು. ಮತ್ತು ಇಂದಿನ ಈ ಸಭೆಯಲ್ಲಿ ಅಂದರೆ ಇದು ಇವರಿಗೆ ನಿಜವಾಗಿ ಒಂದು ಸ್ಥಳಾವಕಾಶವನ್ನು ಕೊಟ್ಟಂಥ ಅವರಿಗೆ ಒಂದು ಸನ್ಮಾನ ಮಾಡಿದ ಭಾರಿ ಒಂದು ಖುಷಿಯಾಗಿದೆ. ನನಗೆ ಭಾಳ ಖುಷಿಯಾಯಿತು. ಮತ್ತು ಅದೇ ರೀತಿ ಎಲ್ಲರಿಗೂ ಸಹ ಈಗ ಶೇಖರಣ್ಣ ನನಗೆ ಮೊದಲಿಂದೇ ಪರಿಚಯ. ಅಂದರೆ ಅವರು ಪಂಚಾಯತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದರು, ನಾನು ಕೋಟೆಗಾರ PS ಇದ್ದೆ. ಅವರು ಭಾಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಈಗಲೂ ಸಹ ಕೆಲಸ ಮಾಡ್ತಿದ್ದಾರೆ. ಅದೇ ಅವರಿಬ್ಬರು ಸಹ ನಾವು ದಿನ ಇಲ್ಲಿ ಮನೆ ಹತ್ತಿರವೇ ದಿನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅವರೊಂದು ದಿನಕ್ಕೆ 4 ಸಲ ಆದರೂ ಬರ್ತಿದ್ರು ಎಂಥ ಅಂಗನವಾಡಿ ನೋಡಲಿಕ್ಕೆ, ಹೇಗೆ ಮಾಡಿದ್ದಾರೆ, ಎಂತ ಮಾಡಿದ್ದಾರೆ ಅಂತ. ಒಳ್ಳೆ ಕೆಲಸ ಮಾಡ್ತಿದ್ರು ಅವರು. ಹಾಗೆ ಮತ್ತು ಇದು ಈಗ ಸೀಮಂತ ಮಾಡ್ತಾರೆ. ಸೀಮಂತ ಮಾಡಿದ್ರೆ ಈಗ ನಾವೇನು ಮಾಡ್ತೇವೆ, ನಮ್ಮ ಮನೆಯವರು ಮತ್ತು ಇದು ಹತ್ರ ಪತ್ರದವರು ಸಂಬಂಧಿಕರು ಮಾತ್ರ ಕರಿತೇವೆ. ಆದರೆ ಇದರಲ್ಲಿ
ಇಡೀ ಎಲ್ಲ ಯಾವ ಜಾತಿ ಭೇದ ಯಾವುದಿಲ್ಲದೆ, ಕ್ರಿಶ್ಚಿಯನ್ ಮುಸ್ಲಿಂ ಆಗಲಿ ಯಾವ ಜಾತಿ ಭೇದವಿಲ್ಲದೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ದೇವೆ. ಅವರಿಗೊಂದು ಎಷ್ಟು ಖುಷಿ, ಬಾಕಿದ್ದವರಿಗೆ ಸಹ ಎಷ್ಟು ಖುಷಿ ಆಯಿತು. ಅಂದರೆ ನಾವು ನಮ್ಮಲ್ಲಿ ನಾವೇ ಮಾಡ್ಕೊಳ್ಳೋದಷ್ಟಲ್ಲ, ಆಗ ನಿಜವಾಗಿ ಇದೊಂದು ಸಂತೋಷದ ವಿಷಯ. ಆದ್ದರಿಂದ ನಾನು ಇದು ಅಂಗನವಾಡಿ ಟೀಚರ್ಸು ಆರೋಗ್ಯ ಅಲ್ಲ ಇದು ಸಹಾಯಕಿ ಸಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಿದ್ದಾರೆ. ಅವರಿಗೂ ಸಹ ನನ್ನ ಧನ್ಯವಾದಗಳು. ನನ್ನ ಈ 12 ಮಾತುಗಳನ್ನು ಈ ಅಂಗನವಾಡಿ ಕಟ್ಟಡವು ನಮ್ಮ ಮೆಂಬರ್ಶಿಪ್ ಆಗಿ ಆದದಕ್ಕೆ ತುಂಬ ಸಂತೋಷವಾಗಿದೆ. ಗೋಪಾಲಣ್ಣ ಮತ್ತು ನಾನು ಮತ್ತು ಅದಕ್ಕೆ ಕಷ್ಟಪಟ್ಟಿದ್ದಾರೆ ಶೇಖರ್ ಕಾಳಿ ತೋಟ ಹಾಗೆಲ್ಲ. ನಿಮ್ಮೆಲ್ಲರ ಪರವಾಗಿ ಪೂರಕ ಧನ್ಯವಾದಗಳು. ಪದ್ಮನಾಭ್ ಕೊಲ್ಲಿ ಅವರು ನಮ್ಮ ಮೌನದಿಂದಲೇ ನಮ್ಮ ಶುಭಾಶಯವನ್ನು ಕೋರಿದ್ದಾರೆ ನಮಗೆಲ್ಲರಿಗೂ ಕೂಡ, ಅವರಿಗೂ ಕೂಡ ಧನ್ಯವಾದಗಳು. ಶ್ರೀಶಕ್ತಿ ಸಂಘದವರಿಗೆ ಕೆಲವೊಂದು ಆಟೋಟಗಳನ್ನು ಹಮ್ಮಿದ್ದಾರೆ. ಅದರ ಬಹುಮಾನ ವಿತರಣೆಯ ಪಟ್ಟಿಯನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾದಂಥ ಶ್ರೀ ಟೀಚರ್ ಅವರು ಹುಡುಗಿ ಹೇಳ್ತಾರೆ. ಭಿನ್ನಾದವರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಮೊದಲಿಗೆ ಶ್ರೀ ಗೋಪಾಲ್ ಕೃಷ್ಣ ಸೋಮೇಶ್ವರ್ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ದಿನಾಂಕ 3/1/2021 ನಮ್ಮ ಶ್ರೀಶಕ್ತಿ ಗುಂಪಿನ ಸದಸ್ಯರಿಗೆ ಕೆಲವು ಆಟೋಟ ಸ್ಪರ್ಧೆ ನಡೆಸಿದ್ದೆವು. ಅದರ ವಿವರವನ್ನು ಈ ರೀತಿ ಇದೆ. ಪಾಸಿಂಗ್ ಆನ್ ದ ಬಾಲ್, ಫಸ್ಟ್ ಶಾಂತ, ಥರ್ಡ್ ಪ್ರೇಮಲತಾ, ಸೆಕೆಂಡ್ ರಾಜೇಶ್ವರಿ, ಥರ್ಡ್ ಸುಜಾತ. ಧನ್ಯವಾದಗಳು. ಫಸ್ಟ್ ಶಾಂತ, ಸೆಕೆಂಡ್ ರೋಹಿಣಿ ಪಿ, ಥರ್ಡ್ ಚಂಚಲ. ಧನ್ಯವಾದಗಳು ಶೇಖರ್ ಸರ್. ಮುಂದಿನದು ಒಟ್ಟಿಗೆ ಇನ್ನೊಂದು ಇವರಿಗೆ ಸೆಕೆಂಡ್ ತುಳಸಿ ಮತ್ತು ಪ್ರಮೀಳಾ. ಥರ್ಡ್ ಚಂದ್ರಾವತಿ. ಮೆಮೊರಿ ಪವರ್ ಸೆಕೆಂಡ್ ಪ್ರಮೀಳಾ, ಥರ್ಡ್ ಸುಜಾತ. ಎಲ್ಲ ಸದಸ್ಯರು ಭಾಗವಹಿಸಿದವರು ಎಲ್ಲರೂ ಬನ್ನಿ. ಭಾಗ್ಯಲಕ್ಷ್ಮಿ ಎಲ್ಲರೂ ಬನ್ನಿ ಭಾಗವಹಿಸಿದವರು. ಧನಲಕ್ಷ್ಮಿ ಗುಂಪಿನವರು. ಥರ್ಡ್ ವರಲಕ್ಷ್ಮಿ ಶ್ರೀ ಶಕ್ತಿ ಗುಂಪು. ಇವತ್ತು ಈಗ ಇಂದಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮದ ಧನ್ಯವಾದ ಕಾರ್ಯಕ್ರಮವನ್ನು ಶ್ರೀಮತಿ ಚಂದ್ರಾವತಿ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾರೆ. ಎಲ್ಲರಿಗೂ ನನ್ನ ವಂದನೆಗಳು. ಈ ದಿನ ಕೊಲ್ಲಿಯ ಫಸ್ಟ್ ಅಂಗನವಾಡಿ ಕೇಂದ್ರದಲ್ಲಿ ಸ್ತ್ರೀಶಕ್ತಿ ಗುಂಪುಗಳ ವಾರ್ಷಿಕೋತ್ಸವ ಸನ್ಮಾನ ಕಾರ್ಯಕ್ರಮ ಮತ್ತು ಗರ್ಭಿಣಿ ತಾಯಿಗೆ ಸೀಮಂತ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಸಭೆಯನ್ನು ಉದ್ಘಾಟಿಸಿದ ಶ್ರೀಮತಿ ವಾಣಿ ಮೇಡಮ್ ಅವರಿಗೆ ಸ್ತ್ರೀಶಕ್ತಿ ಪರವಾಗಿ ಅಂಗನವಾಡಿ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಕೊಲ್ಯ ಶ್ರೀರಾಮ ಭಜನಾ ಮಂದಿರ ಕೊಲ್ಯ ಇವರ ಸದಸ್ಯರಾಗಿ ನಮ್ಮ ಸ್ಥಳೀಯವರೇ ಆದ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ಶ್ರೀಯುತ ತನಿಯಪ್ಪ ಪೂಜಾರಿ ಇವರಿಗೆ ಸ್ತ್ರೀಶಕ್ತಿ ಗುಂಪಿನ ಪರವಾಗಿಯೂ ಮತ್ತು ಇಲಾಖೆಯ ಪರವಾಗಿಯೂ ವೇದಿಕೆಯಲ್ಲಿ ಗಣ್ಯರಾದ ಶೇಖರ್ ಕನೀರ್ ತೋಟ, ಪದ್ಮನಾಭ ಕೊಲ್ಯ, ಹರಿಣಾಕ್ಷಿ, ಭಾನುಮತಿ, ಶ್ರೀಮತಿ ಸುಜಾತ, ತಾರನಾಥ ಗಟ್ಟಿ, ಗೋಪಾಲಕೃಷ್ಣ ಇವರಿಗೂ ತುಂಬ ಹೃದಯದಲ್ಲಿ ಧನ್ಯವಾದಗಳು. ಇವತ್ತಿನ
ಸನ್ಮಾನ ಸ್ವೀಕರಿಸಿದ ಶ್ರೀಮತಿ ಸಿಲ್ವಿ ಶೇಖರ್ ಕನೀರ್ಕೋಟ, ಕಲ್ಪನಾ ಮೇಡಮ್, ವಾಣಿ ಮೇಡಮ್, ಗೋಪಾಲಕೃಷ್ಣ, ತನಿಯಪ್ಪ ಪೂಜಾರಿ ಇವರಿಗೂ ಧನ್ಯವಾದಗಳು. ಉಳ್ಳಾಲ ಸೋಮೇಶ್ವರ ವಲಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಹಾಗೂ ಸಹಾಯಕಿಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೊಲ್ಯ ಫಸ್ಟ್ ಅಂಗನವಾಡಿಯ 3 ಸ್ತ್ರೀ ಶಕ್ತಿ ಗುಂಪಿನ ಸ್ತ್ರೀ ಶಕ್ತಿ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಇಲಾಖೆಯ ಮೇಲ್ವಿಚಾರಕರಾದ ಕಲ್ಪನಾ ಮೇಡಮ್ ಮತ್ತು ಶಂಕರ್ ಇವರಿಗೂ ಧನ್ಯವಾದಗಳು. ಹೊಸಪುರ ಮಾಧ್ಯಮದ ವರ್ಗದವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಸಭೆಯ ಕಾರ್ಯಕ್ರಮದ ನಿರೂಪಣೆ ಮಾಡಿದ ಜೀವನ್ ಕೊಲ್ಯ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅಂಗನವಾಡಿಗೆ ವಿವಿಧ ಕೊಡುಗೆಗಳನ್ನು ನೀಡಿ ಪ್ರೋತ್ಸಾಹಿಸಿದ ಶ್ರೀಮತಿ ಭವ್ಯ ಮಿಥುನ್, ಶ್ರೀಮತಿ ರಾಜೇಶ್ವರಿ, ಶ್ರೀಮತಿ ರೀತಾ ಆರ್, ಶ್ರೀಯುತ ಧೀರಜ್ ಗಟ್ಟಿ, ಹರಿಣಾಕ್ಷಿ ಟೀಚರ್, ಶ್ರೀಯುತ ಈಶ್ವರ ಮೂಲ್ಯ ಮತ್ತು ಕ್ರೀಡಾಭಿಮಾನಿಗಳಾದ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಕೊಲ್ಯ, ಪ್ರವೀಣ್ ಧನ್ಯ ಕೊಲ್ಯ, ಶ್ರೀಯುತ ಶೇಖರ್ ಕನೀರ್ತೋಟ, ಗೋಪಾಲಕೃಷ್ಣ, ಸುನೀತಾ ಗೋಪಾಲ್ ಕೋಟೆಕರ್, ಚಂದ್ರಾವತಿ ಲಕ್ಷ್ಮಣ್ ಸಾಲಿಯನ್, ಸೋಮೇಶ್ವರ ಹಾಗೂ ವರಲಕ್ಷ್ಮಿ, ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಈ 3 ಸ್ತ್ರೀ ಶಕ್ತಿ ಗುಂಪಿನ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ, ಎಲ್ಲ ಅಂಗನವಾಡಿ ಸದಸ್ಯರಿಗೂ ಮತ್ತು ನಮ್ಮ ಅಂಗನವಾಡಿ ಮತ್ತು ಇಲಾಖೆಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸೋಮೇಶ್ವರ ಉಳ್ಳಾಲ ವಲಯದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸೋಮೇಶ್ವರ ಉಳ್ಳಾಲ ವಲಯದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸಹಾಯಕಿಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ರಾಥಮಿಕ ಆರೋಗ್ಯ ಇಲಾಖೆಯ ಶ್ರೀಮತಿ ರೀತಾ, ಆಶಾ ಕಾರ್ಯಕರ್ತೆ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಸವಿವರವಾಗಿ ಬ್ಯಾಂಕಿನ ಬಗ್ಗೆ ಮಾಹಿತಿ ನೀಡಿದ ಲತೀಶ್ ರವರಿಗೆ ನಮ್ಮ ಸ್ತ್ರೀಶಕ್ತಿ ಗುಂಪಿನ ಪರವಾಗಿ ಹಾಗೂ ಅಂಗನವಾಡಿಯ ಪರವಾಗಿ ಮತ್ತೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶೇಖರ್ ಕೊಲ್ಯ ಇವರು ನಮ್ಮ ಮನೆಯ ಕೆಲಸದಂತೆ ಅಂಗನವಾಡಿ ಕಟ್ಟಡಕ್ಕೆ ಶ್ರಮಿಸಿದ್ದಾರೆ. ಅವರಿಗೂ ಸ್ತ್ರೀಶಕ್ತಿ ಗುಂಪಿನ ಮತ್ತು ಅಂಗನವಾಡಿ ಇಲಾಖೆಯ ಪರವಾಗಿ ಧನ್ಯವಾದಗಳು. ಪರೋಕ್ಷವಾಗಿ ಯಾರ್ದಾದ ಹೆಸರು ಬಿಟ್ಟೋಗಿದ್ರು ಕೂಡ ಅವರಿಗೂ ಕೂಡ ಧನ್ಯವಾದಗಳು. ನೆಕ್ಸ್ಟ್ ಕೂಡ ಅಂಗನವಾಡಿ ಇನ್ನೂ ಜಾಸ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಿ, ಇನ್ನಷ್ಟು ಯಶಸ್ವಿಯಾಗಿ ಆಶಿಸ್ತಾ